ಜ್ಞಾನ ವೃಕ್ಷ ಯೋಜನೆಯಲ್ಲಿ ಏನಂದ್ರೆ ಯಾರು ಅತಿಥಿಗಳು ಬರ್ತಾರೆ ಅವರ ಕೈಯಿಂದ ಈ ಸಸಿಯ ನೆಟ್ಟು, ಅದು ಮಾತ್ರ ಅಲ್ಲದೆ ನಮ್ಮ ಸ್ಕೌಟ್ ಗೈಡ್ ಮಕ್ಕಳು ಅದರ ನೇತೃತ್ವವನ್ನು ಪೋಷಣೆಯನ್ನು ಮಾಡ್ತಾರೆ. ರಜೆಯಲ್ಲಿ ಕೂಡ ನೀರು ಹಾಕಿ ಅದನ್ನು ಪೋಷಣೆ ಮಾಡುವ ಕೆಲಸವನ್ನು ಮಾಡ್ತಾರೆ. ಈಗಾಗಲೇ ಪೊಲೀಸ್ IAS ಅಧಿಕಾರಿ ಒಬ್ಬರು ಉದ್ಘಾಟನೆ ಮಾಡಿದ್ರು. ಇವತ್ತು ಸಂತೋಷ, ನಮ್ಮ ಆತ್ಮೀಯರು ಮತ್ತೆ ಈ ಹಳೆ ವಿದ್ಯಾರ್ಥಿಗಳು, ನಮ್ಮ ಸಂಸ್ಥೆಯ ಹಳೆ ವಿದ್ಯಾರ್ಥಿ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗ್ತದೆ. ಅವರು ಈ ಪ್ರಥಮವಾಗಿ ಈ ಸಸ್ಯ ನೆಡಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಎಲ್ಲರೂ ಚಪ್ಪಾಳೆಯೊಂದಿಗೆ ಅಭಿನಂದಿಸ್ತಾರೆ. ಶ್ರೀಮತಿ ಶೀಲಾ ಮೇಡಮ್ ನಮ್ಮ ಸಂಸ್ಥೆಯ ಮೇಲೆ ಪ್ರೀತಿ ಇಟ್ಟು ಸಂತೋಷನ ಕರ್ಕೊಂಡು ಬಂದಿದ್ದಾರೆ. ಇದು ಸಸಿ ಮೇಡಮ್ ಯಾವಾಗಲೂ ಇದು ನಿಮ್ಮ ನೆನಪಿಗೋಸ್ಕರ ನೆಡುವಂಥದ್ದು. ಇದನ್ನು ದಯವಿಟ್ಟು ನೆಡಬೇಕು ಅಂತ ವಿನಂತಿ ಮಾಡ್ತೀನಿ. ಚಪ್ಪಾಳೆಯೊಂದಿಗೆ ಅಭಿನಂದಿಸಿ. ಇವತ್ತು ನಮ್ಮ ಇಡೀ ಶಾಲೆ ಸೋಲಾರ್ ಒಂದು ಘಟಕ, ವಿದ್ಯುತ್ ಘಟಕ ಆಗಿದೆ. ಈಗ ಅವರು ಗುರು ಪ್ರಕಾಶ್ ಶೆಟ್ಟಿ ಅವರು ಈ ಒಂದು ಸಸಿ ನೆಡಬೇಕು ಅಂತ ವಿನಂತಿ ಮಾಡ್ತೀನಿ. ಚಪ್ಪಾಳೆಯೊಂದಿಗೆ ಶೀಲಾ ಅವರು ಇದನ್ನ ಸ್ಮಾರ್ಟ್ ಕ್ಲಾಸ್ ಅನ್ನ ಡಿಜಿಟಲ್ ಸ್ಮಾರ್ಟ್ ಕ್ಲಾಸ್ ಅನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಎಲ್ಲರೂ ಚಪ್ಪಾಳೆಯೊಂದಿಗೆ ಅವರಿಗೆ
ವಿದ್ಯುತ್ ಘಟಕದ ಉದ್ಘಾಟನೆ ಮತ್ತು ಸ್ಮಾರ್ಟ್ ಕ್ಲಾಸ್ ಉದ್ಘಾಟನೆ ಕಾರ್ಯಕ್ರಮ ಸಭಾ ಕಾರ್ಯಕ್ರಮ ಇದೀಗ ನಡೆಯಲಿಕ್ಕಿದೆ. ಸಭಾ ಕಾರ್ಯಕ್ರಮದ ಅಧ್ಯಕ್ಷರನ್ನು ಸನ್ಮಾನ್ಯ ಶ್ರೀ ಸಂತೋಷ್ ಕುಮಾರ್ ರೈ ಅವರು ವಹಿಸಿಕೊಳ್ಳಬೇಕು ಅಂತ ವಿನಂತಿ ಮಾಡಿಕೊಳ್ತಾ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿ ಮಾಡ್ತೇನೆ. ಹಾಗೆ ಸಭಾ ಕಾರ್ಯಕ್ರಮ ಉದ್ಘಾಟನೆ ಮಾಡಿರುವಂತಹ ನಮ್ಮ ಮೊದಲ ಮತ್ತು ಪ್ರಹ್ಲಾದ ರೈಗಳು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿ ಮಾಡ್ತೇನೆ. ಸರ್ವಶಕ್ತನೇ ದೇವ ಸರ್ವವಂದ್ಯನೇ ಕಾವ ಸರ್ವಗುಣ ಸಂಪನ್ನ ಬೇಡುವೆವು ನಿನ್ನ. ಸರ್ವಶಕ್ತನೇ ದೇವ ಸರ್ವವಂದ್ಯನೇ ಕಾವ ಸರ್ವಗುಣ ಸಂಪನ್ನ ಬೇಡುವೆವು ನಿನ್ನ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಲಿರುವವರು ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಯೂ ಆಗಿರುವ ಹಾಗೂ ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವ ಪರೋಪಕಾರಾರ್ಥಂ ಇದಂ ಶರೀರಂ ಎನ್ನುವಂತಹ ಮನೋಭಾವವನ್ನು ಹೊಂದಿರುವ ಜಾತಿ ಮತ ಭೇದವಿಲ್ಲದೆ ಎಲ್ಲರಿಗೂ ಸ್ಪಂದಿಸತಕ್ಕಂತಹ ನಮ್ಮೆಲ್ಲರೂ ಆತ್ಮೀಯರಾದಂತಹ ಹಾಗೂ ನಮ್ಮ ಈ ವಿದ್ಯಾಸಂಸ್ಥೆಯ ಮೇಲೆ ಅಪಾರವಾದ ಗೌರವ ಮತ್ತು ಪ್ರೀತಿಯನ್ನು ಹೊಂದಿರುವಂತಹ ಮೈಸೂರು ಇಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಬೆಂಗಳೂರು ಇದರ ಅಧ್ಯಕ್ಷರು ಆಗಿರುವಂತಹ ಸನ್ಮಾನ್ಯ ಶ್ರೀ ಸಂತೋಷ್ ಕುಮಾರ್ ರೈ ಇವರು ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ, ವಿದ್ಯಾಸಂಸ್ಥೆ ಪರವಾಗಿ, ಆಡಳಿತ ಮಂಡಳಿಯ ಪರವಾಗಿ ಸ್ವಾಗತವನ್ನು ನೀಡುತ್ತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿಕ್ಕಾಗಿ ನಮ್ಮ ತ್ರಿಶಕ್ತಿ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾಗಿರುವಂತಹ ಈ ಊರಿನ ಹಿರಿಯರು ಆಗಿರುವ ಮೊದಲೇ ಮಾರು ಪ್ರಹ್ಲಾದ ರೈ ಅವರು ದೀಪ ಪ್ರಜ್ವಲನ ಮಾಡಲಿಕ್ಕಿದ್ದಾರೆ. ಅವರಿಗೆ ಕೂಡ ಭಕ್ತಿಪೂರ್ವಕವಾಗಿ ಗೌರವಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮವು ನಮ್ಮ ಪ್ರೌಢಶಾಲೆಯಲ್ಲಿ ಸೋಲಾರ್ ವಿದ್ಯುತ್ ಘಟಕ ಉದ್ಘಾಟನೆ ಹಾಗೂ ಡಿಜಿಟಲ್ ಸ್ಮಾರ್ಟ್ ಕ್ಲಾಸ್ ಈ ಉದ್ಘಾಟನೆಗೆ ಈ ಮೈಸೂರು ಇಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕರಾಗಿರುವಂತಹ ಶ್ರೀಮತಿ ಜಿ ಶೀಲಾ ಮೇಡಮ್ ಅವರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮ ಸಮಯಕ್ಕೆ ಸರಿಯಾಗಿ ಬಂದು ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಸಿಲಿಕೋ ಸಂಸ್ಥೆಯ ಎಜಿಎಂ ಆಗಿರುವಂತಹ ಗುರುಪ್ರಸಾದ್ ಶೆಟ್ಟಿಯವರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಮ್ಮ ಈ ಎರಡು ಉಭಯ ಶಾಲೆಗಳಿಗೂ ಕೂಡ ಈ ಸೋಲಾರ್ ವಿದ್ಯುತ್ ಘಟಕ ಆಗಬೇಕಾದರೆ ಅವರು ಕೂಡ ಕಾರಣಕರ್ತರು. ಅವರನ್ನು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಈ ಊರಿನ ಪ್ರಜೆ ಹಾಗೂ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ ಆಗಿರುವಂತಹ ಗ್ರಾಮ ಪಂಚಾಯತ್ ಹರೇಕಳ ಇದರ ಅಧ್ಯಕ್ಷರಾಗಿರುವಂತಹ ಶ್ರೀ ಬದ್ರುದ್ದೀನ್ ಫರೀದ್ ನಗರ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಉಭಯ ವಿದ್ಯಾಸಂಸ್ಥೆಗಳ ಸಂಚಾಲಕರು ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿರುವಂತಹ ಪೋಡ ಜಯರಾಮ್ ಆಳ್ವ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ಈ ಪ್ರೌಢಶಾಲೆಯಲ್ಲಿ 35 ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ಅಧ್ಯಾಪಕರಾಗಿ, ಚಿಂತಕರಾಗಿ, ಸಾಮಾಜಿಕ ಆಕಾಶವಾಣಿ ಕಲಾವಿದರಾಗಿ, ಮುಖ್ಯೋಪಾಧ್ಯಾಯರಾಗಿ, ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದು ಈಗ ನಿವೃತ್ತಿಯಲ್ಲಿರುವಂತಹ ನಮ್ಮ ಶಾಲೆಯ ನಿವೃತ್ತ ಮುಖ್ಯೋಪಾಧ್ಯಾಯರು ಆಗಿರುವ ಕೆ ರವೀಂದ್ರ ರೈ ಇವರಿಗೂ ಕೂಡ ಗೌರವಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವಂದನೆಗಳು. ಸಭಾ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿದಂತಹ ಸಂತೋಷ್ ಕುಮಾರ್ ರೈ ಅವರಿಗೆ ನಮ್ಮ ಮೊಯಿನ್ ಟೀಚರ್ ಅವರು ಈ ಒಂದು ಗುಲಾಬಿ ನೀಡಿ ಗೌರವಿಸಬೇಕು ಎಂದು ವಿನಂತಿ ಮಾಡ್ತೇನೆ. ಮೊಯಿನ್ ಟೀಚರ್. ಹಾಗೆ ಅಧ್ಯಕ್ಷತೆ ನಮ್ಮ ಕಾರ್ಯಕ್ರಮದ ಉದ್ಘಾಟನೆ ಮಾಡಿರುವ ಮೊದಲ ಪ್ರಹ್ಲಾದ ರೈಗಳಿಗೆ ಶಾಸ್ತ್ರಿ ಅವರು ಕೃಷ್ಣಶಾಸ್ತ್ರಿ ಅವರು, ಹಾಗೆ ಶ್ರೀಮತಿ ಜಿ ಶೀಲಾ ಅವರಿಗೆ ನಮ್ಮ ಮೂಲ ಟೀಚರ್ ಅವರು ಬರಬೇಕು ಎಂದು ವಿನಂತಿ ಮಾಡ್ತೇನೆ. ಹಾಗೆ ಗುರುಪ್ರಕಾಶ್ ಶೆಟ್ಟಿ ಅವರಿಗೆ ಸುಮಲತಾ ಟೀಚರ್ ಅವರು ಈ ಒಂದು ಗುಲಾಬಿ ನೀಡಿ ಗೌರವಿಸಬೇಕು ಎಂದು ವಿನಂತಿ ಮಾಡ್ತೇನೆ. ಹಾಗೆ ಬದ್ರುದ್ದೀನ್ ಫರೀದ್ ನಗರ ಇವರಿಗೆ ರವಿಶಂಕರ್ ಸರ್ ಅವರು ಗುಲಾಬಿ ನೀಡಿ ಗೌರವಿಸಬೇಕು ಎಂದು ವಿನಂತಿ ಮಾಡ್ತೇನೆ. ಹಾಗೆ ನಮ್ಮ ಸಂಚಾಲಕರಾದ ಜಯರಾಮ್ ಆಳ್ವ ಬೋರ್ಡರ್ ಅವರಿಗೆ ನೂತನ್ ಟೀಚರ್ ಅವರು ಗುಲಾಬಿ ನೀಡಿ ಗೌರವಿಸಬೇಕು ಎಂದು ವಿನಂತಿ ಮಾಡ್ತೇನೆ. ಹಾಗೆ ನಮ್ಮ ರವೀಂದ್ರ ಮಾಸ್ಟರ್ ಅವರಿಗೆ ಸ್ಮಿತಾ ಟೀಚರ್ ಅವರು ಗುಲಾಬಿ ನೀಡಿ ಗೌರವಿಸಬೇಕು ಅಂತ ವಿನಂತಿ ಮಾಡ್ತೇನೆ. ಹಿರಿಯ ಪ್ರಾಥಮಿಕ ಶಾಲೆಗೆ ಸುಮಾರು 90 ವರ್ಷಗಳ ಇತಿಹಾಸ ಇದ್ದರೂ ಕೂಡ 1952ರಿಂದ ಅದರ ಸರಿಯಾದ ದಾಖಲೆಗಳಿದ್ದ ಕಾರಣ ನಾವು ಅದನ್ನು
1952ರಿಂದ ಸ್ಥಾಪನೆಗೊಂಡ ವಿದ್ಯಾಸಂಸ್ಥೆ ಅಂತೇಳಿ ತಿಳ್ಕೊಂಡು 2002ರಲ್ಲಿ ಇದರ ಸ್ವರ್ಣ ಮಹೋತ್ಸವವನ್ನು ಆಚರಿಸಿರುತ್ತೇವೆ. ಆ ಸಂದರ್ಭದಲ್ಲಿ ಹಲವಾರು ಒಳ್ಳೆಯ ಶಾಲೆಗೆ ಬೇಕಾದಂತಹ ಕಾರ್ಯಕ್ರಮಗಳನ್ನು ಹಳೆ ವಿದ್ಯಾರ್ಥಿಗಳಿಂದ ಊರಿನ ಕೊಡುಗೈ ದಾನಿಗಳ ಕೈಯಿಂದ ಯಾಚಿಸಿ ಅದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಿದ್ದೇವೆ. ಅದೇ ರೀತಿ 1966ರಲ್ಲಿ ಸ್ಥಾಪನೆಯಾದಂತಹ ಈ ರಾಮಕೃಷ್ಣ ಪ್ರೌಢಶಾಲೆ, ಇದರಲ್ಲಿ ಒಂದು ಸಂತೋಷದ ವಿಷಯ ಅಂತ ಹೇಳಿದ್ರೆ, ನಾವು ಈಗ ಈ ಆಡಳಿತ ಮಂಡಳಿಯಲ್ಲಿರುವ ಹೆಚ್ಚಿನವರು ಕೂಡ ಈ ಸಂಸ್ಥೆಯ ಹಳೆ ವಿದ್ಯಾರ್ಥಿಗಳೇ ಆಗಿರ್ತೇವೆ. ಅದು ನಮಗೆ ತುಂಬ ಸಂತೋಷ. ಮಾತ್ರವಲ್ಲದೆ ಇದರಲ್ಲಿ ಒಳ್ಳೊಳ್ಳೆ ಸ್ಥಾನಗಳಿಗೆ ಗಿಟ್ಟಿಸಿದಂತಹ ನಮ್ಮ ಹಳೆ ವಿದ್ಯಾರ್ಥಿಗಳು ಇದ್ದಾರೆ ಅಂತ ಹೇಳುವುದು ನಮಗೆ ಬಹಳ ಸಂತೋಷ. ಕಳೆದ 2016ರಲ್ಲಿ ನಮ್ಮ ಹೈಸ್ಕೂಲ್ನ ಸ್ವರ್ಣ ಮಹೋತ್ಸವವನ್ನು ನಾವು ಆಚರಿಸಿದ್ದೇವೆ. ಈ ವಿದ್ಯಾಸಂಸ್ಥೆ ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ತನ್ನದೇ ಆದಂತಹ ಒಂದು ಛಾಪನ್ನು ಬೆಳೆಸಿಕೊಂಡಂತಹ ಒಂದು ವಿದ್ಯಾಸಂಸ್ಥೆ. ಯಾಕಂತ ಹೇಳಿದ್ರೆ ಸ್ಕೌಟ್ ಆ್ಯಂಡ್ ಗೈಡ್ಸ್ ಅಲ್ಲಿ ಸುಮಾರು 16ರಿಂದ 20 ವಿದ್ಯಾರ್ಥಿಗಳು, ನಮ್ಮ ಈ ಶಾಲೆಯ ವಿದ್ಯಾರ್ಥಿಗಳು ರಾಷ್ಟ್ರಪತಿ ಪುರಸ್ಕಾರವನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಮಾತ್ರವಲ್ಲದೆ 100ರಿಂದ 150 ಮಕ್ಕಳು ರಾಜ್ಯಪಾಲ ಪ್ರಶಸ್ತಿಯನ್ನು ಕೂಡ ಗಿಟ್ಟಿಸಿಕೊಂಡು ಯಶಸ್ಸಿಯ ಒಂದು ಸೌಜನ್ಯ ಸ್ಕೌಟ್ ಅಂತ ಹೇಳುವಂಥ ಒಂದು ಕೀರ್ತಿಗೆ ನಮ್ಮ ಈ ವಿದ್ಯಾಸಂಸ್ಥೆ ಪಾತ್ರವಾಗಿದೆ. ಪಠ್ಯ ಚಟುವಟಿಕೆಗಳಲ್ಲಿ ಕೂಡ 100%, 99%, 95%, 90% ಹೀಗೆ ತರಬಡಿ ಫಲಿತಾಂಶಗಳನ್ನು ಪಡೆದ ವಿದ್ಯಾಸಂಸ್ಥೆ. ಆದರೆ ಈಗಿನ ಕೆಲವು ವರ್ಷಗಳಿಂದ, ಅಂದರೆ ಸರ್ಕಾರದ ಒಂದು ಧೋರಣೆಯಿಂದ, ಯಾಕಂತ ಹೇಳಿದ್ರೆ 1ನೇಯಿಂದ 9ನೇ ಕ್ಲಾಸ್ನವರೆಗೆ ಕ್ಯಾರಿ ಆನ್ ಸಿಸ್ಟಮ್ ಸರ್ಕಾರ ಮಾಡಿದ ಕಾರಣ ಈಗೀಗ ಸ್ವಲ್ಪ ಫಲಿತಾಂಶದಲ್ಲಿ ನಾವು ಹಿಂದೆ ಬಿದ್ದಿದ್ದೇವೆ. ಯಾಕಂತ ಹೇಳಿದ್ರೆ ನಾವು ಮುಂದೆದ್ದದನ್ನು ಮಾತ್ರ ಹೇಳುವುದು ನಮ್ಮ ಧರ್ಮ ಅಲ್ಲ, ನಾವು ಹಿಂದೆ ಬಿದ್ದದನ್ನು ಕೂಡ ಹೇಳಬೇಕಾಗ್ತದೆ. ಅದಕ್ಕೆ ಕಾರಣ ಕೂಡ ನಾನು ಹೇಳಿದ್ದೇನೆ, ಮೊದಲಿನಾಗೆ ಪರೀಕ್ಷೆಯಲ್ಲಿ ಫೇಲ್ ಮಾಡಲಿಕ್ಕಿಲ್ಲ. ಅದು 10th ರಿಸಲ್ಟಿಗೆ ಆಗುವಾಗ ನಮಗೆ ತೊಂದರೆ ಆಗ್ತಾ ಇದೆ. ಆದರೂ ಕೂಡ ನಾವು 75ರಿಂದ 80 ಫಲಿತಾಂಶವನ್ನು ಪಡೆಯುವಲ್ಲಿ ಈಗ ಕೂಡ ಯಶಸ್ವಿಯಾಗಿದ್ದೇವೆ ಅಂತೇಳಿ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಮಾತ್ರವಲ್ಲದೆ ಗ್ರಾಮೀಣ ಪ್ರದೇಶವಾದ ಈ ವಿದ್ಯಾಸಂಸ್ಥೆಯು ನಗರದ ಯಾವುದೇ ವಿದ್ಯಾಸಂಸ್ಥೆಗೆ ಬೇಕಾದಂತಹ ಅಲ್ಲಿರುವಂತಹ ಸೌಕರ್ಯಗಳನ್ನು ನಮ್ಮ ಈ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಒದಗಿಸಿಕೊಡುವಲ್ಲಿ ನಾವು ಎಲ್ಲಿಯೂ ಹಿಂದೆ ಬೀಳಲಿಲ್ಲ. ನಾವು ಹಿಂದೆ ಬೀಳಿಲ್ಲ ಅಂತೇಳಿ ನಾವು ಕಾಲರ್ ಎತ್ತಿ ಮಾತಾಡೋದಿಲ್ಲ. ಇದಕ್ಕೆ ನಿಮ್ಮಂತಹ ಕೊಡುಗೈ ದಾನಿಗಳ ಅಥವಾ ಅದರಲ್ಲಿ ಪರಿಶ್ರಮ ವಹಿಸಿದಂತಹ ನಮ್ಮ ಹಳೆ ವಿದ್ಯಾರ್ಥಿ ಸಂಘದವರಿರ್ಬೋದು, ಅಥವಾ ಅಧ್ಯಾಪಕ ವೃಂದದವರಿರ್ಬೋದು, ಆಡಳಿತ ಮಂಡಳಿಯವರಿರ್ಬೋದು, ಈ ಶಾಲೆಯ ಯಾವುದೇ ಒಂದು ಯಶಸ್ಸಿನಲ್ಲಿ ಈ ಗ್ರಾಮಸ್ಥರ ಮತ್ತು ಬಾಕಿ ಎಲ್ಲರ ಪರಿಶ್ರಮದ ಫಲ ಇದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕೊಡ್ಬೇಕಾಗ್ತದೆ. ನಾವು ನಮ್ಮ ಈ ವಿದ್ಯಾಸಂಸ್ಥೆಯಲ್ಲಿ ಒಂದು ಸತ್ಸಂಪ್ರದಾಯವನ್ನು ಅಳವಡಿಸಿಕೊಂಡು ಬಂದಿದ್ದೇವೆ. ಅಂದರೆ ನಮ್ಮ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಯಾವುದೇ ಒಂದು ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದಲ್ಲಿ ಅವರನ್ನು ಕಿಂಚಿತ್ ನಮ್ಮ ಮಟ್ಟಿನಲ್ಲಿ ಒಂದು ಗುರುತಿಸುವಂತಹ ಒಂದು ಸತ್ಸಂಪ್ರದಾಯವನ್ನು ನಾವು ಮಾಡಿಕೊಂಡು ಬಂದಿದ್ದೇವೆ. ಹಾಗೆ ಮಾಡ್ತಾ ಬಂದಾಗ ಕಳೆದ ಸಲ ನಾವು ನಮ್ಮ ಹಳೆ ವಿದ್ಯಾರ್ಥಿ ಸಂಘದಲ್ಲಿ ಶ್ರೀಯುತ ಸುರೇಶ್ ಶೆಟ್ಟರವರ ಒಂದು ಅಧ್ಯಕ್ಷತೆಯಲ್ಲಿ ಸಂತೋಷ್ ಕುಮಾರ್ ಬೋಳಿಯಾರ್ ಮತ್ತು ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಇವರು ನಮ್ಮ ಹೆಮ್ಮೆಯ ಹಳೆ ವಿದ್ಯಾರ್ಥಿಗಳು. ಕರ್ನಾಟಕ ರಾಜ್ಯದ ಒಳ್ಳೆಯ 2 ನಿಗಮದ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ಸಂದರ್ಭದಲ್ಲಿ ಅವರನ್ನು ಗೌರವಿಸುವುದು ನಮ್ಮ ಕರ್ತವ್ಯ ಅಂತ ಹೇಳಿಕೊಂಡು ನಾವು ಇದೇ ವೇದಿಕೆಯಲ್ಲಿ ಅವರನ್ನು ಸಣ್ಣ ರೀತಿಯಲ್ಲಿ ನಾವು ಗೌರವಿಸಿದ್ದೇವೆ. ಆ ಸಂದರ್ಭದಲ್ಲಿ ನಾನೊಂದು ಮಾತು ಹೇಳಿದೆ, ಇಲ್ಲಿ ಪ್ರಾಸ್ತಾವಿಕ ಮಾತಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟರು. ನಾನೊಂದು ಮಾತು ಹೇಳಿದೆ, ಸಂತೋಷ್ ಕುಮಾರ್ ಅವರ ಹತ್ರ ಕೂಡ ಹೇಳಿದೆ, ರವೀಂದ್ರ ಶೆಟ್ಟಿ ಅವರ ಹತ್ರ ಕೂಡ ಇದೆ. ಏನಾದರೂ ನಿಮ್ಮ ಅನುದಾನದಲ್ಲಿ ಅಥವಾ ನಿಮ್ಮಿಂದ ಏನಾದರೂ ಕ್ರೋಢೀಕರಣ ಮಾಡಲಿಕ್ಕೆ ಅವಕಾಶ ಇದ್ದಲ್ಲಿ ನಮ್ಮ ಈ ವಿದ್ಯಾಸಂಸ್ಥೆಯ ಮೇಲೆ ನೀವು ಸ್ವಲ್ಪ ದೃಷ್ಟಿ ಇಡಬೇಕು ಅಂತ ಹೇಳಿ ಅದಕ್ಕೆ ಸ್ಪಂದಿಸಿದಂತಹ ಶ್ರೀಯುತ ಸಂತೋಷ್ ಕುಮಾರ್ ಬೋಳಿಯಾರವರು ಕೂಡಲೇ ಕೆಲವೇ ತಿಂಗಳಲ್ಲಿ, ಅಂದರೆ ನಮ್ಮದೊಂದು ಬಹುಕಾಲದ ಬೇಡಿಕೆ ಇತ್ತು, ಒಂದು ಶಾಲಾ ವಾಹನ ಸ್ಕೂಲ್ ಬಸ್ಸನ್ನು ಒಂದು ಮಾಡಬೇಕು ಅಂತೇಳಿ ಆ ಪ್ರಸ್ತಾಪ ನಾನು ಮುಂದಿಟ್ಟಾದಾಗ ಸಂತೋಷ್ ಕುಮಾರ್ ಅವರು ಕೂಡಲೇ ಅವರ ಈ ಮೈಸೂರು ಲ್ಯಾಂಬ್ಸ್ ಲಿಮಿಟೆಡ್ನ CSF ಫಂಡಿಂದ 3 ಲಕ್ಷ ರೂಪಾಯಿ ಅನುದಾನವನ್ನು ನಮಗೆ ಕೊಟ್ಟಿರುತ್ತಾರೆ. ಅದರೊಟ್ಟಿಗೆ ಬೇರೆ ಕೂಡ ಅವರು ಪ್ರಯತ್ನ ಮಾಡಿರುತ್ತಾರೆ. ಅದು ಕಾರಣಾಂತರಗಳಿಂದ ನಮ್ಮ ತೊಂದರೆಯಿಂದ ಅವರ ಹತ್ರ ಮುಂದುವರಿಕೆ ಆಗಲಿಲ್ಲ. ಇಲ್ಲಂತೇಳಿದ್ರೆ ಜಿ ಶಂಕರ್ ಅವರಲ್ಲಿ ಒಂದು 2 ಲಕ್ಷ ರೂಪಾಯಿಯನ್ನು ತೆಗೆದುಕೊಡ್ಲಿಕ್ಕೆ ಅವರು ತಯಾರಾಗಿದ್ರು. ಆದರೆ ನಾವು ಈ ಶಾಲಾ ವಾಹನವಾದ ವಿಷಯವನ್ನು ಈಗ ಕೈ ಬಿಟ್ಟಿದ್ದೇವೆ. ಯಾಕಂತ ಹೇಳಿದ್ರೆ ಅದನ್ನು ಮತ್ತೆ
ನಿರ್ವಹಿಸಿಕೊಂಡು ಹೋಗುವಂತಹ ನಿರ್ವಹಣಾ ವೆಚ್ಚವನ್ನು ನಮಗೆ ಭರಿಸಲಿಕ್ಕೆ ಕಡಿಮೆ ಅಂತ ಹೇಳಿದ್ರೆ ಒಂದು ತಿಂಗಳಿಗೆ 3,000 ರೂಪಾಯಿ ಆದರೂ ನಿರ್ವಹಣಾ ವೆಚ್ಚ ಬರ್ತದೆ. ಅದನ್ನು ಭರಿಸಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಯಾಕಂತ ಹೇಳಿದ್ರೆ ಮಕ್ಕಳಿಂದ ಕಲೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೊಡುಗೈ ದಾನಿಗಳಿಂದ ಎಷ್ಟು ಕಲೆಕ್ಟ್ ಮಾಡಬಹುದು ಅಂತ ಹೇಳಿ ಸ್ಕೂಲ್ ಬಸ್ಸಿನ ಪ್ರಾಜೆಕ್ಟ್ ಅನ್ನು ಬದಿಗಿಟ್ಟಾಗ ನಮಗೆ ಹೊಳೆದಂತಹ ಒಂದು ಯೋಜನೆ ಅಂತ ಹೇಳಿದ್ರೆ ಸ್ಮಾರ್ಟ್ ಕ್ಲಾಸ್ ಮತ್ತು ಸೋಲಾರ್ ವಿದ್ಯುತ್ ಅಳವಡಿಕೆ. ಇದನ್ನು ನಾವು ಮುಂದುವರಿಸಿಕೊಂಡು ಹೋದಾಗ ಅದು ಸ್ವಲ್ಪ ದೊಡ್ಡ ಬಜೆಟ್ ಆಯಿತು. ಸುಮಾರು 7.5 ಲಕ್ಷ 2 ಶಾಲೆಗಳಿಗೆ ಇದನ್ನು ಒದಗಿಸಬೇಕಿದ್ರೆ 7.5 ಲಕ್ಷದ ಬಜೆಟ್ ಆಯಿತು. ಆ ಸಂದರ್ಭದಲ್ಲಿ ಆಲ್ರೆಡಿ ನಮ್ಮ ಕೈಯಲ್ಲಿ 3 ಲಕ್ಷ ಸಂತೋಷ್ ಕುಮಾರ್ ರೈ ಅವರು ಮೈಸೂರು ಲ್ಯಾಂಡ್ಸಿಂದ ತೆಗೆದುಕೊಟ್ಟದ ಹಣ ರೆಡಿ ಇತ್ತು. ಆ ಒಂದು ಹಣದ ಧೈರ್ಯದಿಂದ ನಾವು ಹೆಜ್ಜೆ ಮುಂದಿಟ್ಟದ್ದು ನಿಜವಾಗಿ ಅಂತ ಹೇಳಿದ್ರೆ. ಆದರೆ ಇವತ್ತಿಗೆ ಅದು ಸಕ್ಸಸ್ ಆಗಿದೆ ಅಂತ ಹೇಳಿಕ್ಕೆ ಖುಷಿ ಪಡ್ತಾ ಇದ್ದೇನೆ. ಆವಾಗ ನಮಗೆ ನಮ್ಮ ಕಣ್ಣಿಗೆ ಕಂಡದು ಕರ್ನಾಟಕ ಬ್ಯಾಂಕ್. ಹಾಗೆ ಕರ್ನಾಟಕ ಬ್ಯಾಂಕಿನವರನ್ನು ಅಪ್ರೋಚ್ ಆದಾಗ ಅವರು ಕೂಡ ನಮಗೆ 3 ಲಕ್ಷದ ಅನುದಾನವನ್ನು ಕೊಡ್ತೇವೆ ಅಂತೇಳಿ ಹೇಳಿದರು. ಆವಾಗ 3 ಲಕ್ಷ 6 ಲಕ್ಷದ ಅನುದಾನದ ಭರವಸೆ ನಮಗೆ ಬಂದ ಕಾರಣ ಮತ್ತು 1.5 ಲಕ್ಷದವರೆಗೆ ಸ್ವಲ್ಪ ಅಡಚಣೆ ಉಂಟಂತ ಹೇಳುವಾಗ ಈ ಸೋಲಾರ್ನ ಜೋಡಣೆಯನ್ನು ಮಾಡುವಂತಹ ವ್ಯವಸ್ಥೆಯನ್ನು ಜವಾಬ್ದಾರಿಯನ್ನು ತೆಗೆದುಕೊಂಡಂತಹ ಶ್ರೀಯುತ ರವಿಕುಮಾರ್ ಅವರು ನಮ್ಮ ಶಾಲೆಯ ಈ ಒಂದು ಅಭಿಮಾನದಿಂದ ಅವರ ಸೆಲ್ಕೋ ಸೋಲಾರ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ ಗುರುಪ್ರಕಾಶ್ ಶೆಟ್ಟರ್ ಅವರನ್ನು ಸ್ಪಂದಿಸಿ ಆ ಹಣವನ್ನು ಅವರು ಹೊಂದಿಸುತ್ತೇನೆ ಅಂತೇಳಿ ಹೇಳಿದ್ದಾರೆ. ಹಾಗಾಗಿ ಇವತ್ತು ಈ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿದೆ. ಈ ಯಶಸ್ವಿಯಾಗಲಿಕ್ಕೆ ಕಾರಣೀಕರ್ತರಾದ ಈ 3 ಮಂದಿಯನ್ನು ಕೂಡ ನಾವು ಈ ವಿದ್ಯಾಸಂಸ್ಥೆಗಳ ಪರವಾಗಿ ಊರಿನವರ ಪರವಾಗಿ ಅಭಿನಂದಿಸುವುದರೊಟ್ಟಿಗೆ ಇದರ ಹಿಂದಿನಿಂದ ಯಾರೆಲ್ಲ ಸಹಕರಿಸಿದ್ದಾರೆ, ಪ್ರೋತ್ಸಾಹಿಸಿದ್ದಾರೆ, ಇವರೆಲ್ಲರನ್ನ ಈ ಸಂದರ್ಭದಲ್ಲಿ ನಾನು ನೆನಪಿಸಿಕೊಳ್ಳುತ್ತಾ ಎಲ್ಲರಿಗೂ ವಿದ್ಯಾಸಂಸ್ಥೆಯ ಪರವಾಗಿ ಒಂದು ಧನ್ಯವಾದಗಳನ್ನು ಅರ್ಪಿಸುತ್ತಾ ಸಮಯದ ಅಡಚಣೆ ಇದ್ದ ಕಾರಣ ನನ್ನ ಈ ಪ್ರಾಸ್ತಾವಿಕವನ್ನು ಸಂಕ್ಷಿಪ್ತಗೊಳಿಸಿ ಮುಕ್ತಾಯಗೊಳಿಸುವುದರೊಂದಿಗೆ ಅವಕಾಶಕ್ಕಾಗಿ ವಂದಿಸುತ್ತಾ 1-2 ಮಾತುಗಳನ್ನು ಮುಕ್ತಾಯಗೊಳಿಸ್ತಾ ಇರುವಂತಹ ಅನ್ಯೋನ್ಯ ಸಂಬಂಧಗಳ ಬಗ್ಗೆ ಪ್ರಸ್ತಾವನೆಯಲ್ಲಿ ತಿಳಿಸಿದಂತಹ ನಮ್ಮ ಗೌರವಣೀಯ ಸಂಚಾಲಕರು, ನಮ್ಮೆಲ್ಲರ ಮಾರ್ಗದರ್ಶಕರಾಗಿರುವ ಕೋಳದ ಜಯರಾಮಳ್ಳಿ ಅವರಿಗೆ ವಂದನೆಗಳು. ಈಗ ಕಾರ್ಯಕ್ರಮದ ದೀಪ ಪ್ರಜ್ವಲನದೊಂದಿಗೆ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿಕ್ಕಿದೆ. ನಮ್ಮ ಸಂಸ್ಥೆಯ ಮಾರ್ಗದರ್ಶಕರು ಪ್ರಹ್ಲಾದ ರೈಗಳು, ಮೊದಲ ಪ್ರಹ್ಲಾದ ರೈಗಳು ಈ ಒಂದು ದೀಪವನ್ನ ಬೆಳಗಿಸುವುದರೊಂದಿಗೆ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಅವರು ನಾವು ಬರಕ್ ಮುಂಚೆನೆ ಒಂದು CSR ಫಂಡ್ ಅವರು ತಗೊಂಡು ಬಂದು ಅವ್ರ ಊರ ಕಡೆ ಇಂಪ್ರೂವ್ಮೆಂಟ್ ಮಾಡ್ತಾರೆ ಅಂತ ಹೇಳಿದ್ರು. ಬಟ್ ನಮ್ಗೆ ಏನ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಇವತ್ತು ಅವರಿಂದ ನಮ್ಗೆ ಗೊತ್ತಾಗ್ತಾ ಇದೆ CSR ಫಂಡ್ ಅಂದ್ರೆ ಏನು, ಅದನ್ನ ಯಾವ ರೀತಿ ಉಪಯೋಗ ಮಾಡ್ಕೋಬೇಕು. ಇವತ್ತೂ ನಾವು ಕೊಟ್ಟಿರೋಂಥ CSR ಫಂಡ್ ಎಲ್ಲಿ ಹೋಗಿದೆ, ಏನಾಗಿದೆ ಅಂತ ಗೊತ್ತಿಲ್ಲ. ಅದಕ್ಕೊಂದು ಅರ್ಥ ಇವತ್ತು ನಾವು ನಿಜವಾಗ್ಲೂ ನಾವು ತುಂಬಾ ಸಂತೋಷ ಆಗ್ತಾ ಇದೆ. ಈ CSR ಫಂಡ್ ನೀವು ತುಂಬಾ ಚೆನ್ನಾಗಿ ಉಪಯೋಗ ಮಾಡ್ಕೊಂಡಿದ್ದೀರಾ. ಉಪಯೋಗ ಮಾಡ್ಕೊಳ್ಳೋದ್ರ ಜೊತೆಗೆ ಇವತ್ತಿಷ್ಟು ಅದ್ದೂರಿಯಾಗಿ ನೀವು ಕಾರ್ಯಕ್ರಮ ಮಾಡಿದ್ದೀರಾ. ಅವ್ರು ಇನ್ನೂ 11 ಕಡೆ ಹೋಗ್ಬೇಕು ಅಂತಂದ್ರು. ಬಹುಶಃ ಅವ್ರ ಪಾಪ್ಯುಲಾರಿಟಿ ನೋಡ್ತಾ ಇದ್ರೆ ನಾವು ಇನ್ನೂ ಒಂದು 4-5 ಹೋಗ್ತೀವೋ ಇಲ್ವೋ ಅಂತ ಅನ್ಸ್ಕೊಂಡಿದೆ. ಸೊ ಎಲ್ಲ ಕಡೆ ಅಚ್ಚುಕಟ್ಟಾಗಿ ನೀವು ಕಾರ್ಯಕ್ರಮ ಮಾಡಿದ್ದೀರಾ. ಹುಡುಗರು ಕೂಡ ತುಂಬಾ ಸಂತೋಷ ಪಡ್ತಾ ಇದ್ದಾರೆ. ಆಮೇಲೆ ಸೆಲ್ಕೋ ಬಗ್ಗೆನೂ ನಾನು ಹೇಳಬೇಕು, ತುಂಬಾ ಖುಷಿ ಆಯಿತು. ಅವರು ಇವಾಗ ಹೇಳ್ತಾ ಇದ್ರು 3,000 ಶಾಲೆಗಳಿಗೆ ಅವರು ಸೋಲಾರ್ ಹಾಕ್ಕೊಟ್ಟಿದ್ದಾರೆ ಅಂತೇಳಿ. ಇದು ಒಂದು ಪುಣ್ಯ ಕೆಲಸ. ಯಾರೇ ಆಗಲಿ ನಾವು ಶಾಲೆಗಳಲ್ಲಿ ಬಂದಿರ್ತೀವಿ, ಬಟ್ ನಾವು ಅದ್ರ ಬಗ್ಗೆ ಚಿಂತನೆ ಮಾಡಿರಲ್ಲ. ಆದರೆ ಸಂತೋಷ್ ಕುಮಾರ್ ಅವರು ನಿಜ ಹೇಳಬೇಕು, ಅವರು ಓದಂಥ ಪ್ರೈಮರಿ ಶಾಲೆ ಇರ್ಬೋದು, ಹೈಸ್ಕೂಲ್ ಇರ್ಬೋದು, ಎಲ್ಲ ಕಡೆ ಅವರು ಮರೀದೆ ಅವರು ಇಷ್ಟು ಅವರು ಹಳೆ ಟೀಚರ್ಸ್ನೆಲ್ಲ ಅವರು ನೆನಪಿಟ್ಕೊಂಡು ಅವ್ರ ಆಶೀರ್ವಾದ ತಗೊಂಡು ಮಾಡ್ತಿದ್ದಾರೆ ಅಂತ ಹೇಳಿ ನಿಜವಾಗ್ಲೂ ಅವ್ರನ್ನ ಕೊಂಡಾಡಬೇಕು ಅಂತ ಅನಿಸ್ತಾ ಇದೆ. ನಮ್ಮ ಒಂದು ಪುಣ್ಯ ಅವರು ನಮ್ಮ ಒಂದು ಸಂಸ್ಥೆಗೆ ಅಧ್ಯಕ್ಷ ಬಂದರು. ಸೊ ಎಲ್ಲ ಮಕ್ಕಳೆಲ್ಲ ಚೆನ್ನಾಗಿ ಓದಿ ಮುಂದೆ ಎಲ್ಲ ಕಂಪ್ಯೂಟರ್ ಯುಗನೇ ಇದೆ. ಸೊ ಕಂಪ್ಯೂಟರ್ ನಮ್ಮ ಏನು ಸ್ಮಾರ್ಟ್ ಕ್ಲಾಸಸ್ ಅಂತ ಮಾಡ್ತಾ ಇದ್ದೀರಾ, ಅದನ್ನೆಲ್ಲ ಸದುಪಯೋಗ ಬಳಸ್ಕೊಂಡು ಎಲ್ಲ ಮುಂದೆ ಬಂದು ಸಾಯಂಕಾಲ ಥರ ನೀವು ಎಲ್ಲ ಮುಂದೆ ಬರಬೇಕು ಅಂತ ಹೇಳಿ ನಾನು ಮುಖ್ಯವಾಗಿ ಮುಖ್ಯ ಅತಿಥಿಗಳಲ್ಲಿ ನಮ್ಮವರೇ ಆಗಿರುವಂತಹ ಮಾತ್ರಲ್ಲದೆ ತಮಗೊಂದು ಗೊತ್ತಿರಲಿ 3 ಲಕ್ಷ ರೂಪಾಯಿ ಒಂದು ಸಂತೋಷನ ನಮಗೆ ಕೊಟ್ಟಿದ್ದಾರೆ. ಇಡೀ ಪ್ರಾಜೆಕ್ಟ್ ಅಲ್ಲಿ 1 ಲಕ್ಷ ಜಾಸ್ತಿ ಕೊಟ್ಟದಂದ್ರೆ ಸಂತೋಷನ ಕೊಡ್ತಾರೆ. ಯಾಕೆ ಈ ಸಂಸ್ಥೆ ಕೊಟ್ಟಿದ್ದಾರೆ ಅಂತಂದ್ರೆ ಅವ್ರು ಈ ಸಂಸ್ಥೆ ಬಗ್ಗೆ ಅಪಾರ
ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ. ಅವರು ಈ ಸಂಸ್ಥೆ ಈ ರೀತಿ ಬೆಳೆಯಲಿಕ್ಕೆ ಕಾರಣ ಕೂಡ ಈ ಸಂಸ್ಥೆ ಅಂತೇಳಿ ಆಗಾಗ 2 ಸತಿ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಾಗಲೇ ಹೇಳಿದ್ದಾರೆ. ಅದು ಮಾತ್ರ ನಮಗೆ ಬಹಳ ಹೆಮ್ಮೆ ಅಂತ ಹೇಳಿದ್ರೆ ಅವರ ಒಬ್ಬ ನಿಷ್ಠೆ, ಪ್ರಾಮಾಣಿಕ, ದಕ್ಷತೆಗೆ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಅದು ಸಂತೋಷನ. ಯಾಕೆ ಹೇಳ್ತಾ ಇದ್ರೆ ಆ 3 ಲಕ್ಷದಲ್ಲಿ 3 ಲಕ್ಷ ಕೂಡ ಹಾಗೇನೆ ₹1 ಎಲ್ಲಿ ತನಕ ಅಂತಂದ್ರೆ ನಮಗೆ ಬಾಂಡ್ ಇತ್ತು, ಬಾಂಡಿಗೆ ₹200 ಖರ್ಚು ನಾಶ, ಅದು ಕೂಡ ನಿಮ್ಮ ಖರ್ಚಿಂದ ಆಗಬಾರ್ದು, ಅದನ್ನು ಕೂಡ ನಾವೇ ಭರಿಸ್ತೇವೆ, ಬಾಂಡ್ ಕೂಡ ನಾವೇ ಕೊಡ್ತೇವೆ, ನೀವು ₹1 ಅದರಲ್ಲಿ ಹೋಗ್ಬಾರ್ದು, ಆ ₹3 ಲಕ್ಷ ಕೂಡ ಆ ಪ್ರಾಜೆಕ್ಟಿಗೆ ಹೋಗ್ಬೇಕು, ₹1 ಆಚೆ ಕಮಿಷನ್ ಕೂಡ ನಮಗೆ ಗೊತ್ತು, ನೀವು ಸರ್ಕಾರದ ಹಣ ಎಲ್ಲೆಲ್ಲಿ ಗೋಳಾಗ್ತದೆ. ಆದ್ರೆ ಇವತ್ತು ಸಂತೋಷ ಏನ್ ಮಾಡಿದ್ರೆ ₹1 ಕೂಡ ಮಿಸ್ಗೈಡ್ ಆಗಬಾರ್ದು ಅಂತೇಳಿ ಬಹಳ ಪ್ರೀತಿಯಿಂದ ನಮ್ಮ ಸಂಸ್ಥೆ ಕೊಡ ಮಾಡಿದಂತವರು ನಮ್ಮ ಸಂತೋಷ ಅಂತ ಹೇಳಿದ್ದು ಬಹಳ ಹೆಮ್ಮೆ ಮತ್ತು ಸಂತೋಷ ಪಡುತ್ತಾ, ವಿಶೇಷವಾಗಿ DGM ಸೆಲ್ಕೋ ಸೋಲಾರ್ ಲೈಟ್ ಪ್ರೈವೇಟ್ ಲಿಮಿಟೆಡ್ ನ ಇವತ್ತು ಗುರುಪ್ರಕಾಶ್ ಶೆಟ್ಟಿ ಅವರು ಖರ್ಚು ಮಾಡುವಾಗ ₹1,37,500 ಕೊರತೆ ಬಿತ್ತು. ಇವತ್ತು ಗುರುಪ್ರಕಾಶ್ ಶೆಟ್ಟಿ ಅವರು ನಾವು ಹೆಮ್ಮೆಯಿಂದ ಖುಷಿ ಪಡ್ತೇವೆ. ಈ ಒಂದು ಹಳ್ಳಿ ಶಾಲೆಗೆ ₹1,37,500 ನಾವು ಕಂಪನಿಯಿಂದ ಭರಿಸ್ತೇವೆ ಅಂತ ಹೇಳಿ 7 ಲಕ್ಷದ ಚಿಲ್ಲರೆ ₹3 ಲಕ್ಷ ಕರ್ನಾಟಕ ಬ್ಯಾಂಕ್ ನವರು ಕೊಟ್ಟರು. ₹1,37,500 ಇವತ್ತು ಗುರುಪ್ರಕಾಶ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಸೆಲ್ಕೋ ಲೈಟ್ ಪ್ರೈವೇಟ್ ಲಿಮಿಟೆಡ್ ನೀಡಿದೆ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ. ಅವರಿಗೆ ಕೂಡ ಆದರಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ಳುತ್ತಾ ಅವರ ಒಂದು 2 ಮಾತುಗಳನ್ನು ಆಡಬೇಕು ಅಂತ ವಿನಂತಿ ಮಾಡ್ತೀನಿ. ಸೆಲ್ಕೋ ಡಾಕ್ಟರ್ ಹರೀಶ್ ಅಂದೆ ಅವರು ಸ್ಟಾರ್ಟ್ ಮಾಡಿರುವಂತ ಕಂಪನಿ. ನಾವು ಅಂದ್ರೆ ಮೊದಲ 20 ವರ್ಷ ಬರೇ ಬೆಳಕು, ಎಲ್ಲಿಗೆ ಎಲೆಕ್ಟ್ರಿಸಿಟಿ ಹೋಗಲಿಲ್ಲ ಅಂತ ಬೆಳಕನ್ನು ಕೊಡಬೇಕು ಎಂಬ ಒಂದು ಉದ್ದೇಶಕ್ಕೆ ನಾವು ಕಂಪನಿಯನ್ನು ಪ್ರಾರಂಭ ಮಾಡಿದ್ರು. ಅದರ ನಂತರ ನಾವಂದ್ರೆ ಸ್ವಲ್ಪ ಸ್ಲೋಲಿ ಆಗಿ ನಾವು ಈ ತರ ಶಿಕ್ಷಣ, ಆರೋಗ್ಯ ಅಥವಾ ಬೇರೆ ದೈನಂದಿನ ಚಟುವಟಿಕೆಗಳಿಗೆ ಯಾವ ತರ ಒಂದು ಸೋಲಾರ್ ಕೆಲಸ ಮಾಡಬಹುದು ಎಂಬ ಒಂದು ವಿಷಯದಲ್ಲಿ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾವು. ಈಗಾಗಲೇ ಹೇಳಿದಾಗೆ ಕರ್ನಾಟಕದಲ್ಲಿ ಕಳೆದ 5 ವರ್ಷದಲ್ಲಿ 3,000 ಸರ್ಕಾರಿ ಶಾಲೆ, ಎಲಿಮೆಂಟರಿ ಮತ್ತು ಹೈಸ್ಕೂಲಿಗೆ ನಾವು ಈ ತರ ಡಿಜಿಟಲ್ ಎಜುಕೇಶನ್ ಅಂತ ಪ್ರೋಗ್ರಾಮ್ ಮಾಡಿದ್ದೇವೆ. ಈ ಪ್ರೋಗ್ರಾಮ್ನ ವಿಶೇಷತೆ ಏನಂತ ಹೇಳಿದ್ರೆ 1ನೇ ಕ್ಲಾಸಿಂದ 12ನೇ ಕ್ಲಾಸ್ ಇರುವ ಎಲ್ಲಾ ಸಬ್ಜೆಕ್ಟ್ ಅನ್ನು ನಾವು ಆಫ್ಲೈನ್ ಅಲ್ಲಿ ಅಂದ್ರೆ ಆ ಸಬ್ಜೆಕ್ಟ್ ಕಂಟೆಂಟ್ ಅಂತ ಇಟ್ಟು ಒಂದು ಆಂಡ್ರಾಯ್ಡ್ ಅಲ್ಲಿ ಹಾಕಿ ಟಿವಿ ಮುಖಾಂತರ ಸೋಲರ್ ನಡೆಯುವಂತ ಒಂದು ಇದನ್ನು ಮಾಡ್ತಾ ಇದ್ದೀವಿ. 1,37,000 ನಾವು ಪಟ್ಟದ್ದು ದೊಡ್ಡ ಇದಲ್ಲ. ನಮ್ಮ ಒಂದೇ ಏನಂತ ಹೇಳಿದ್ರೆ ನಾವು ಎಲ್ಲಾ ಇದರಲ್ಲಿ ಕೂಡ ಹೇಳುವುದೇನಂದ್ರೆ ಆಲ್ಮೋಸ್ಟ್ ಒಂದು 70-75% ನೀವು ಲೋಕಲ್ ಆಗಿ ಭರಿಸಿದ್ರೆ ಖಂಡಿತವಾಗಿ 25% ಅಷ್ಟು ನಾವು ಹಣ ಕೊಡ್ತೀವಿ ಅಂತ ಹೇಳಿ. ಯಾಕಂದ್ರೆ ನಾವು 100% ಎಲ್ಲೂ ಕೂಡ ಕೊಡ್ಲಿಕ್ಕೆ ಆಗುದು. ಯಾಕಂದ್ರೆ ನಮ್ಮ ಉದ್ದೇಶ ಅಂದ್ರೆ ಆ ಲೋಕಲ್ ಎಂಥೂಸಿಯಾಸಮ್ ಇರಬೇಕು, ಲೋಕಲ್ ಕಾಂಟ್ರಿಬ್ಯೂಷನ್ ಇರಬೇಕು, ಆಗ ಮಾತ್ರ ಅದು ಮುಂದುವರಿಯುತ್ತದೆ. ಇಲ್ಲಂತ ಹೇಳಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಮುಂದುವರಿಲಿಲ್ಲ. ಈಗ ನಾವು 100% ಕೊಟ್ಟಾಗ ಏನಾಗ್ತದೆ ಅಂತ ಹೇಳಿದ್ರೆ ಹೆಚ್ಚಿನವರಿಗೆ ಆಸಕ್ತಿ ಇರಲ್ಲ. ನಾವೆಲ್ಲ ಇವನ್ ಕರೆಂಟ್ ಇಲ್ಲದ ಮನೆಗೆ ನಾವು ಬೆಳಕನ್ನು ಕೊಡ್ಬೇಕಾದ್ರೆ ಒಂದು 9,000 ಸಿಸ್ಟಮ್ ಹಾಕೋದಾದ್ರು ಕೂಡ ನಾವು ಒಂದು ₹3,000 ಕೊಡ್ತೀವಿ, ಉಳಿದ ₹6,000 ಲೋಕಲ್ ಅವರೇ ಕೊಡ್ಬೇಕಂತ ಹೇಳ್ತೀವಿ. ಅಥವಾ ಅವರಿಗೆ ಒಂದು ಫೈನಾನ್ಸ್ ಲಿಂಕ್ ಮಾಡ್ತೀವಿ, ಬ್ಯಾಂಕ್ಗೆ ಲಿಂಕ್ ಮಾಡಿ ಒಂದು ₹100 ಅವರು ಕರೆಂಟ್ ಬಿಲ್ ತರ ಕಟ್ಟಲಿ ಅಂತ ಹೇಳಿ. ಉದ್ದೇಶ ಇಷ್ಟೇ. ಈ ಎಲ್ಲ ಯೋಜನೆಗಳು ಸೌರಶಕ್ತಿ ಅಂತ ಹೇಳಿದ್ರೆ ಮುಂದಿನ ಒಂದು ಎನರ್ಜಿ ಇದು. ಯಾಕಂದ್ರೆ ನಾವು ಮೊದಲು ಸೋಲಾರ್ ಅಂತ ಹೇಳಿದ್ರೆ ಮೇಡಮ್ಗೆ ಮೋಸ್ಟ್ಲಿ ತುಂಬಾ ಗೊತ್ತಿದೆ, ಯಾಕಂದ್ರೆ ಅವರು ಮೊದಲು ಬೆಸ್ಕಾಂ ಅಲ್ಲೇ ಇದ್ರು ಅಂತ ಹೇಳಿ. ಸೌರಶಕ್ತಿ ಅಂತ ಹೇಳಿದ್ರೆ ಒಂದು ಆಲ್ಟರ್ನೇಟ್ ಎನರ್ಜಿ ಅಂತ ಇತ್ತು. ಅಂದ್ರೆ ನಮ್ಮ ಬೇರೆ ಗ್ರಿಡ್ ಇತ್ತಲ್ಲ, ಈಗ ನಾವು ನೀರಿಂದ ಉತ್ಪಾದನೆ ಮಾಡ್ತೀವಿ, ಕಲ್ಲಿದ್ದಲು, ಅಣುವಿದ್ಯುತ್ ಈ ತರ ಮಾಡ್ತೀವಿ, ಅದಕ್ಕೆ ಒಂದು ಪರ್ಯಾಯವಾಗಿ ಸೌರಶಕ್ತಿ ಅಂತ ಇತ್ತು. ಇನ್ನು ಮುಂದಿನ ದಿನದಲ್ಲಿ ಅದು ಸಹ ನನ್ನ ಲೆಕ್ಕದಲ್ಲಿ ಇನ್ನೊಂದು 2030 ಇದು ಬರುವಾಗ ನಮ್ಮಲ್ಲಿ ಹಲವಾರು ಉದ್ಯೋಗಗಳು ಇದರಲ್ಲಿ ಸೃಷ್ಟಿ ಆಗ್ತದೆ. ಈ ಎಸ್ಪೆಷಲಿ ಮಕ್ಕಳಿಗೆ ಹೇಳ್ತೀನಿ ನಾನು, ಯಾಕೆ ಹೇಗೆ 95 to 2005 IT ಸೆಕ್ಟರ್ ಹೇಗೆ ಬೂಮ್ ಆಯ್ತಾ, ಈ 2025 to 2035 ಈ ಎನರ್ಜಿ ಸೆಕ್ಟರ್ ಅಲ್ಲಿ ಎಸ್ಪೆಷಲಿ ರಿನ್ಯೂವಬಲ್ ಎನರ್ಜಿ ಎಂಬುದು ಬೂಮ್ ಆಗ್ತದೆ. ಇದರಲ್ಲಿ ಸಾಕಷ್ಟು ಸಂಶೋಧನೆಗೆ ಅವಕಾಶ ಇದೆ, ಸಾಕಷ್ಟು ಎಂಟರ್ಪ್ರಿನರ್ಶಿಪ್ಗೆ ಅವಕಾಶ ಇದೆ. ಮತ್ತು ಈ ತರ ಒಂದು ಸಂಸ್ಥೆಗಳು ಅಂದ್ರೆ ಶಾಲೆ ಇರ್ಬೋದು, ಇದು ಎಲ್ಲವೂ ಕೂಡ ಮೇನ್ ಸೋರ್ಸ್ ಆಫ್ ಎನರ್ಜಿ ಎಂಬುದು ಸೋಲಾರ್ ಆಗ್ತದೆ, ಬೇರೆ ಎಲ್ಲವೂ ಕೂಡ ಆಲ್ಟರ್ನೇಟ್ ಎನರ್ಜಿ ಆಗಿ ಬಿಡ್ತದೆ ಎಂಬ ಒಂದು ಇದನ್ನು ಹೇಳ್ತಾ ಈ ಒಂದು ಇದಕ್ಕೆ ನಮ್ಮ ಒಂದು ಕಾಂಟ್ರಿಬ್ಯೂಷನ್ ಕೊಡ್ಲಿಕ್ಕೆ ಅಥವಾ ನಮಗೆ ಈ ಒಂದು ಸಹಾಯಕವಾಗಿ ವರ್ಕ್ ಮಾಡಲಿಕ್ಕೆ ಸಪೋರ್ಟ್ ಮಾಡಿ ಸಂತೋಷ್ ಕುಮಾರ್ ಬಡಿ ಅವರು. ಯಾಕಂದ್ರೆ ನಾವು ನನ್ಗೆ ಗೊತ್ತಿದ್ದ ಮಟ್ಟಿಗೆ ಅವರು ಇದು 3ನೇ ಶಾಲೆ ಅವರು ಕೊಡೋದು, 2 ಶಾಲೆ ಆಲ್ರೆಡಿ ಅವರು ಸಪೋರ್ಟ್ ಮಾಡಿದ್ದಾರೆ, ಇದು 3ನೇ ಶಾಲೆ ಅವರು ಕೊಡುವಂಥದ್ದು. ನಿಮ್ ಜೊತೆ ಇನ್ನೂ ಜಾಸ್ತಿ ನಾವು ವರ್ಕ್ ಮಾಡಿ ಇನ್ನಷ್ಟು ಶಾಲೆ ಅಥವಾ ಬೇರೆ ಕ್ಷೇತ್ರಗಳಿಗೆ ರೀಚ್ ಆಗಬೇಕು ಅಂತ ನಮ್ಮ ಆಸಕ್ತಿ ಇದೆ ಮೇಡಮ್. ಮತ್ತೆ ನಿಮ್ಗೆ ಇಬ್ಬರಿಗೂ ನಮ್ಗೆ ನಮ್ಮ ಕಂಪನಿ ಪರವಾಗಿ ನಿಮ್ಗೆ ಧನ್ಯವಾದ ಕೊಟ್ಟ, ಮತ್ತೆ ಈ ಶಾಲೆಯ ಎಲ್ಲ ಒಂದು ವ್ಯವಸ್ಥಾಪಕರು, ಕಮಿಟಿಯವರು ಎಲ್ಲರಿಗೂ ವಂದನೆ ಕೊಟ್ಟು ನಾನು ಮಾತು ಮುಗಿಸ್ತೇನೆ. ಶಾಲೆ ಇನ್ನು 13 ಶಾಲೆ ನಾವು ಪ್ರೀತಿ ಇಟ್ಟಂತಹ ಶಾಲೆಯಾಗಿದೆ. ಇವತ್ತು ಒಂದೇ ದಿವಸ ಈ ಕಾರ್ಯಕ್ರಮಕ್ಕೆ ನೀವು ಇರಬೇಕಂತ ಕೇಳಿದಾಗ ಸರ್ಕಾರದ ಕೆಲವು ಕೋವಿಡ್ ಸಂದರ್ಭದಲ್ಲಿ ಅಧಿಕಾರಿಗಳು ಭಾಗವಹಿಸಲಿಕ್ಕೆ ಕಷ್ಟ. ಈ ಒಂದು ನಮ್ಮ ಈ ವಿದ್ಯಾಸಂಸ್ಥೆಗೆ ಅವರ ಅವರ ಎಲೆಕ್ಟ್ರಿಕಲ್ ಇದರ ಅವರ CSR ಫಂಡ್ನಿಂದ ನಮ್ಮ ಶಾಲೆಗೆ ಅನುದಾನವನ್ನು ಒದಗಿಸಿದ್ದೀರಾ ಸರ್. ನಮಗೂ ಈ ವಿದ್ಯಾವರ್ಧಕ ಸಂಘದ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸುತ್ತಾ, ಮುಂದಿನ ದಿನಗಳಲ್ಲಿ ಸಹ ನಮ್ಮ ಈ ಶಾಲೆಗೆ ತಮ್ಮಿಂದ ಆಗುವಂಥ ಎಲ್ಲ ಸರ್ಕಾರದಿಂದ ಬರುವಂಥ ಅನುದಾನಕ್ಕೆ ಪ್ರಥಮ ಪ್ರಾಶಸ್ತ್ಯವನ್ನು ಈ ಶಾಲೆಗೆ ನೀಡಬೇಕಂತ ಹೇಳುವುದರ ಜೊತೆಗೆ ನಮ್ಮ ಹರೇಕಳ ಗ್ರಾಮದ
ಅಭಿವೃದ್ಧಿ ದೃಷ್ಟಿಯಿಂದ ತಮ್ಮಿಂದಾದ ಸಹಾಯ ಸಹಕಾರಗಳನ್ನು ತಮಗೆ ನೀಡುತ್ತಾ ಹೇಳುತ್ತಾ ಈ ಸಂಸ್ಥೆಗೆ ತಾವು ಒದಗಿಸಿದಂಥ ಇದಕ್ಕೆ ನಮ್ಮ ಅರೆಕಳದ ಸರ್ವ ಜನರ ಪರವಾಗಿ ಹಾರ್ದಿಕವಾದ ಅಭಿನಂದನೆ ಸಲ್ಲಿಸ್ತಾ ತನ್ನ ಎರಡು ಮಾತನ್ನು ಪತ್ರವನ್ನು ಕೊಡ್ತಾ ಇದ್ದಾರೆ. ಬೇರೆ ಏನಿಲ್ಲ, ಇವತ್ತು ಸರ್ಕಾರಿ ಶಾಲೆಗಳಿಗೆ ನಿಮ್ಮ ವಿಧಾನಸಭೆ ಮಂಡಲದಲ್ಲಿ ಬಹಳ ಗಲಾಟೆ ಆದದ್ದು ಒಂದು ಸಣ್ಣ ವಿಚಾರ ನೀವು ಅನಿಸಿದ ನೋಡಿರ್ಬೋದು. ಸರ್ಕಾರಿ ಶಾಲೆಗಳಿಗೆ ಅನುದಾನಿತ ಶಾಲೆಗಳಿಗೆ ಸರ್ಕಾರಿ ಬಿಟ್ಟಿದ್ದಾರೆ, ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳಲ್ಲಿ ಕಟ್ಟಡಗಳಲ್ಲಿ ಅಗ್ನಿ ಸುರಕ್ಷತೆಯನ್ನ ಅಳವಡಿಸಲೇಬೇಕು ಅಂತ ಸುಮಾರು 2-3 ಲಕ್ಷದ ಪ್ರಾಜೆಕ್ಟ್. ಅದನ್ನು ಈ ಅನುದಾನಿತ ಶಾಲೆಗಳಲ್ಲಿ ಬಳಸಲಿಕ್ಕೆ ಅಂತ್ಯಪಡಿಸಲು ಸಾಧ್ಯ ಇಲ್ಲ. ಅದನ್ನು ದಯವಿಟ್ಟು ಸಂತೋಷನ ಶೀಲಾವರಿಗೆ ತುಂಬಾ ಖುಷಿಯಾಗಿದೆ. ಶೀಲಾ ಮೇಡಮ್ ನಮ್ಮ ವಿದ್ಯಾಸಂಸ್ಥೆ ಮೇಲೆ ಒಳ್ಳೆ ಪ್ರೀತಿ ಅವರಿಗೆ ಕೂಡ ಬಂದಿದೆ. ನೀವು ದಯವಿಟ್ಟು ಅದನ್ನ ನಿಮ್ಮ CSR ಫಂಡಲ್ಲಿ ಇನ್ನೊಮ್ಮೆ ಈ ವರ್ಷದ CSR ಫಂಡ್ 2019-20 3 ವರ್ಷ ಕೊಟ್ಟಿದ್ರಿ, 2020-2021 ಕೂಡ ನಮಗೆ ಒಂದು ಒಳ್ಳೆ ಮನವಿಯನ್ನ ಸ್ವೀಕಾರ ಮಾಡಿ ಅದಕ್ಕೆ ಪೂರಕವಾಗಿ ನೀವು ಅದಕ್ಕೆ ಒಂದು ಅನುದಾನವನ್ನು ಒದಗಿಸಿಕೊಳ್ಬೇಕು ಅಂತ ಎಲ್ಲ ಈ ಒಂದು ಊರಿನ ಪರವಾಗಿ ಧನ್ಯವಾದಗಳು. ನಿಮಗೆ ಒಂದು ಕೋರಿಕೆಯಿಂದ ನಾವು ಹೇಳ್ತಾ ಇದ್ದೇವೆ. ಮುಖ್ಯೋಪಾಧ್ಯಾಯರು ಶ್ರೀಮತಿ ವಿಶಾಲತಾ ಟೀಚರ್ ಅವರಿಗೆ ಕೋರಿಕೆ ಪತ್ರವನ್ನು ಹಸ್ತಾಂತರ ಮಾಡಬೇಕು ಅಂತ. ನಮ್ಮ ಕಂಪನಿ ಒಂದು ಕರ್ನಾಟಕ ರಾಜ್ಯ ಸರ್ಕಾರದ ಕಂಪನಿ. ಆ ಕಂಪನಿಯ ವರಿಷ್ಠ ಅಧಿಕಾರಿಗಳು ಆ ಕಂಪನಿ ನಡೆಯೋದು MD ನಮ್ಮ ಜನರಲ್ ಮ್ಯಾನೇಜರ್ ಆದಂತಹ ಪ್ರಕಾಶ್ ಅವರು, DGM ಆದಂತಹ ಶರಣಪ್ಪ ಮತ್ತು ಗೌರವಂತ ತಿಮ್ಮಣ್ಣನವರು. ಒಂದು ವೇಳೆ ಅವರ ಸಹಕಾರ ಇರ್ತಿಲ್ಲ ಇದ್ದಿದ್ರೆ ಈ ಗ್ರಾಮಾಂತರ ಪ್ರದೇಶಕ್ಕೆ ನಮ್ಮ ಕಂಪನಿಯ CSR ಫಂಡ್ ತರಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕೆಂದ್ರೆ ನಮ್ಮ ಕಂಪನಿಯಲ್ಲಿ ಡೈರೆಕ್ಟರ್ ಅವರು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಲ್ಲ. ಅಲ್ಲಿ 6 ಜನರು ಕೂಡ ಮೇ ಬಿ IAS ಆಫೀಸರ್. ಅದು ಬೆಸ್ಕಾಂನ MD ಆಗಿರ್ಬೋದು, ಚೆಸ್ಕಾಂನ MD ಆಗಿರ್ಬೋದು, KPTCL MD ಆಗಿರ್ಬೋದು, ಕರ್ನಾಟಕ ಸರ್ಕಾರದ MD ಅದರ ಕಾರ್ಯದರ್ಶಿ ಆದಂತ ಅವರು ಕೂಡ ನಮ್ಮ ಇದ್ದರು ಡೈರೆಕ್ಟರ್. ಅದರ ಒಟ್ಟಿಗೆ ಎನರ್ಜಿ ಡಿಪಾರ್ಟ್ಮೆಂಟ್ ನ ASS ಕೂಡ ನಮ್ಮ ಕಂಪನಿಯ ಡೈರೆಕ್ಟರ್ ಅವರು. ನಮ್ಮ ಕಂಪನಿಯ ಮಿನಿಸ್ಟ್ರಿ ಯಾರಂದ್ರೆ ಇವಾಗದ ಇಂಧನ ಸಚಿವರಾದ ಗೌರವಾನ್ವಿತ ಸುನೀಲ್ ಕುಮಾರ್ ಅವರು ನಮ್ಮ ಕಂಪನಿ. ನಾವು ನೇರ ವೇದಿಕೆ ಇದರಲ್ಲಿ ಒಬ್ಬರಿಗೊಬ್ಬರು ಮಿಗಿಲಾದ ಗೌರವಾನ್ವಿತ ಲೀಡರ್ ಅವರಿದ್ದಾರೆ, ನಮ್ಮ ಪಕ್ಷದ ವರಿಷ್ಠರಿದ್ದಾರೆ, ಮಾಧ್ಯಮದ ನನ್ನ ಅತ್ಯಂತ ಮಿತ್ರರಿದ್ದಾರೆ, ಈ ಶಾಲೆ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಿದ್ದಾರೆ, ಕೇಂದ್ರ ಬಿಂದುವಾದಂತ ವಿದ್ಯಾರ್ಥಿನಿಯರಿದ್ದಾರೆ, ಶಾಲೆಯ ಮುಖ್ಯೋಪಾಧ್ಯಾಯರು, ಎಲ್ಲ ಶಿಕ್ಷಕರು. ನಾನು ಈ ಶಾಲೆಗೆ ಬಂದಾಗ 8 ಕಿಲೋಮೀಟರ್ ನಡ್ಕೊಂಡು ಬರ್ತಾ ಇದ್ದೆ. ಹೋಗುವುದು ಬರುವುದು 14 ಕಿಲೋಮೀಟರ್ ನಡ್ಕೊಂಡು ಹೋಗುದು ನಡ್ಕೊಂಡು ಬರುದು. ಈಗ ನನ್ನನ್ನು ಹೊಗಳಿದರು, ನನ್ನನ್ನು ಮೇಲಕ್ಕೇರಿಸರು. ಇಲ್ಲ, ಊರಿಗೆ ದೊರೆಯಾದರೂ ತಾಯಿಗೆ ಮಗನೇ. ನಾನು ಈಗ ದೊಡ್ಡ ಜನ ಅಲ್ಲವೇ ಅಲ್ಲ, ಆದರೆ ನಿಮ್ಮ ಲೆಕ್ಕಾಚಾರದಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಉನ್ನತ ಹುದ್ದೆಯಲ್ಲಿದ್ದೇನೆ. ಕರ್ನಾಟಕ ಸರ್ಕಾರದ ನಿಗಮದ ಅಧ್ಯಕ್ಷ, ಕ್ಯಾಬಿನೆಟ್ ಲೆವೆಲ್ ನಿಗಮದ ಅಧ್ಯಕ್ಷನಾಗಿದ್ದೇನೆ. ರಾಜಕೀಯದಲ್ಲಿ ಮೇಲೆ ಇದೆ. ಎಷ್ಟು ದೊಡ್ಡವನಾದರೂ ನಾನು ಈ ಶಾಲೆ ಹಳೆ ವಿದ್ಯಾರ್ಥಿ. ನಾನು ಈ ಶಾಲೆ ಪ್ರವೇಶ ಮಾಡುವಾಗ ನಾನು ಒಬ್ಬ ನಿಗಮದ ಅಧ್ಯಕ್ಷ, ಇಲ್ಲದಿದ್ದರೆ BJP ಒಬ್ಬ ಲೀಡರ್ ಎಂಬ ಭಾವನೆ ನನಗೆ ಬರಲೇ ಇಲ್ಲ, ಬರುವುದೇ ಇಲ್ಲ.
ನನಗೆ ಬಂದದ್ದು ಈ ಶಾಲೆ ಹಳೆ ವಿದ್ಯಾರ್ಥಿ. ನಾನು ರಿಟೈರ್ಡ್ ಮಾಸ್ಟರ್ ಈಗ ಶಿಕ್ಷಕರನ್ನೆಲ್ಲ ಕಂಡಾಗ ನನಗೆ ಅವರು ದೇವರ ರೂಪ ಕಂಡಿತ್ತು. ನನಗೆ ಅವರು ಆ ಟೀಚರ್ ಈ ಟೀಚರ್ ಆ ಮಾಸ್ಟರ್ ಈ ಮಾಸ್ಟರ್ ಆ ಹೆಡ್ ಮಾಸ್ಟರ್ ಇದ್ದು ನನಗೆ ಗೊತ್ತಾಗ್ತಿದೆ ಅವು ದೇವರ ರೂಪ ಎಂದು ತೋರಿಸಿದ್ದೆ. ದೇವರ ರೂಪ ಯಾಕಂದ್ರೆ ಯಾರು ಕಲಿತ ಶಾಲೆ, ನಾನು ಕಲಿತಂತ ಶಾಲೆ, ನನ್ನನ್ನು ತೀರಿದಂತ ಶಾಲೆ. ನಾನು ಈ ಶಾಲೆಯಲ್ಲೇ ಕಬಡ್ಡಿ ಪ್ಲೇಯರ್ ಎಂಬ ಹೆಸರು ಬಂದದ್ದು. ಪ್ರಪ್ರಥಮ ಬಾರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಚಾಂಪಿಯನ್ ಆಗಿ ಬಂದಂತಹ ಶಾಲೆಯಲ್ಲಿ ಆ ಶಾಲೆ ಬೆಸ್ಟ್ ರೈಡರ್ ಆಗಿದೆ ಅವರು. ಈ ಶಾಲೆ ಎಲ್ಲ ಮಾಸ್ಟರ್ ಇವಾಗಲೂ ಕೂಡ ನನ್ನ ಪ್ರೀತಿ ಮಾಡ್ತಾರೆ, ಊರಿನವರು ಪ್ರೀತಿ ಮಾಡ್ತಾರೆ. ನನಗೆ ಗೊತ್ತಿಲ್ಲ, ನಾನು ಇಲ್ಲಿ ಬಂದಾಗ ನನ್ನನ್ನು ಸನ್ಮಾನ ಮಾಡಿದರು. ನಾವೇನೋ 3 ಲಕ್ಷ ಅನುದಾನ ಅಂತ ಸಣ್ಣದೇ ವಿಷಯ ಅಂತ ನನ್ನ ಲೆಕ್ಕಾಚಾರ. ನನ್ನ ಮನಸ್ಸಿನೊಳಗೆ ಈ ಶಾಲೆಗೆ ದೊಡ್ಡದೇನಾದರೂ ಮಾಡಬೇಕು, ದೇವರು ಅನುಗ್ರಹಿಸಿದರೆ ದೊಡ್ಡದು ಮಾಡಬೇಕು. ನಾನು ಕಲಿತಂತ ಎಲ್ಲ ಶಾಲೆ, ನಾನು ಪ್ರೈಮರಿ ಶಾಲೆ ಆಗಿರ್ಬೋದು, ಕಿರಿಯ ಪ್ರಾಥಮಿಕ ಶಾಲೆ ಆಗಿರ್ಬೋದು, ಹೈಸ್ಕೂಲ್ ಆಗಿರ್ಬೋದು, ಸರ್ಕಾರಿ ಕಾಲೇಜ್ ಆಗಿರ್ಬೋದು, ಎಲ್ಲದಕ್ಕೂ ಏನಾದರೂ ಮಾಡಿ. ಯಾಕಂದ್ರೆ ನನಗೆ ಈ ಋಣ ತೀರಿಸಲಿಕ್ಕೆ ಸಾಧ್ಯವಿಲ್ಲ. ನಾನು ಇಲ್ಲಿ ನಿಂತು ಮಾತನಾಡೋದಾದರೆ ಈ ಶಾಲೆಯ ಋಣವನ್ನು ನನಗೆ ತೀರಿಸಲಿಕ್ಕೆ ಸಾಧ್ಯವೇ ಇಲ್ಲ. ಇಂಪಾಸಿಬಲ್ ಇಂಪಾಸಿಬಲ್. ಈ ಶಾಲೆ ಎಲ್ಲವನ್ನೂ ಕೊಟ್ಟಿದೆ ನನಗೆ. ನಾನು ಆವಾಗ ಕಷ್ಟದಲ್ಲಿ ಆರ್ಥಿಕ ಮುಗ್ಗಟ್ಟು ಅದೆಲ್ಲವೂ ಯಾವುದು ಗೊತ್ತಿಲ್ಲ. ನಾನು ಈ ಹಳೆ ವಿದ್ಯಾರ್ಥಿ ಎಂಬುದೇ ಗೊತ್ತುಂಟು. ಇವಾಗ ದೇವರು ಎಲ್ಲವನ್ನೂ ಅನುಗ್ರಹಿಸಿದ್ದಾರೆ ನನಗೆ. ಈಗ ನಾನು ಮೊನ್ನೆ ಹೇಳಿದ್ದೇನೆ ತ್ಯಾಗ ಮಾಸ್ಟರ್ ಖರ್ಚು ಮಾಡ್ಬಾರ್ದಲ್ಲಿ ಎಂಕಲೆ MDGM DGM ಬಾಪ ಒಂದು ತೂಪ ಕೋಪ ಕೇವಲ 15 ಮಿನಿಟ್ 20 ಮಿನಿಟಲ್ಲಿ ಕಾರ್ಯಕ್ರಮ ಮುಗಿ ನೀವು ಹಣ ಖರ್ಚು ಮಾಡಿದ್ದೀರಿ. ಅತ್ಯಂತ ನಮ್ಮ ಭಾರತೀಯ ಸಂಸ್ಕಾರ ಸಂಸ್ಕೃತಿಯನ್ನು ಬಿಂಬಿಸುವಂತ ಕೆಲಸವನ್ನು ತೋರಿಸಿದ್ದೀರಿ. ಶಾಲಾ ಮಕ್ಕಳಿಂದ ಅತ್ಯುನ್ನತವಾದ ಒಂದು ಗಾನ ಕೋಗಿಲೆ ರೀತಿಯಲ್ಲಿ ಅವರ ವೆಲ್ಕಮ್ ಮಾಡಿದ್ದೀರಿ. ಬೇರೆ ಬೇರೆ ಇದು ಮಾಡಿದ್ದೀರಿ. ನಮಗೆ ಅತ್ಯಂತ ಗೌರವದ ಸ್ಥಾನಮಾನವನ್ನು ಕೊಟ್ಟಿದ್ದೀರಿ. ಅತಿಥಿ ದೇವೋಭವ ಎಂಬ ಲೆಕ್ಕಾಚಾರದಲ್ಲಿ ನಮ್ಮನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವೀಕರಿಸಿದ್ದೀರಿ. ನಾವು ನಿಮ್ಮ ಋಣವನ್ನು ಯಾವ ರೀತಿಯಲ್ಲಿ ತೀರಿಸುವುದು? ಬಸ್ಸಿನ ವಿಷಯ ಹೇಳಿದ್ದಾರೆ. ನಾನು ಆವಾಗಲೇ ಹೇಳಿದೆ, ನಾನು ಆವಾಗ CSR ಬಂದು ಬರ್ತದೆ ನನಗೆ ಗೊತ್ತಿರಲಿಲ್ಲ ನಮ್ಮ ಕಂಪನಿಯಿಂದ. ನನ್ನ ಮನಸ್ಸಲ್ಲಿತ್ತು ನನ್ನ ಕೈಯಿಂದ ಆದರೂ ಸ್ವಲ್ಪ ಕೊಡಬೇಕು, ಈ ಶಾಲೆಗೆ ಒಂದು ಬಸ್ ಬೇಕಂತ. ಬಸ್ಸಿನ ವಿಷಯ ಹೇಳಿದ್ರು ಯಾರನ್ನ ಗೊತ್ತುಂಟು, ಗ್ರಾಮಾಂತರ ಪ್ರದೇಶ ಕಷ್ಟ. ಆದರೂ ಒಂದಲ್ಲ ಒಂದು ದಿವಸ ಆಗೇಬೇಕು ಯಾರನ್ನದು. ಈ ಶಾಲೆಯಲ್ಲಿ ಕಲಿತಂತ ಹಲವು ವಿದ್ಯಾರ್ಥಿಗಳು ಒಬ್ಬರಿಗೊಬ್ಬರು ಶ್ರೀಮಂತ ಇದ್ದಾರೆ, ಒಬ್ಬರಿಗೊಬ್ಬರು ಶ್ರೀಮಂತ ಇದ್ದಾರೆ. ಮನಸ್ಸು ಮಾಡಿದರೆ 15 ಹಳೆ ವಿದ್ಯಾರ್ಥಿಗಳು ಸೇರಿ ನಿಮ್ಮ ಶಾಲೆಗೆ ಬಸ್ಸನ್ನು ಕೊಡ್ಬೋದು. ಅದರಲ್ಲಿ ಒಬ್ಬ ನಾನು. ನಿಮ್ಮ ಕನಸು ಈ ಶಾಲೆಗೆ ಬಸ್ ಬೇಕಂತ. ಈ ಕನಸು ನನಸಾಗ್ತದೆ. ಆ ವಿದ್ಯಾರ್ಥಿಗಳು ಆ ಬಸ್ಸಲ್ಲಿ ಹತ್ತಿಕೊಂಡು ಹೋದಾಗ ಮಾತ್ರ ಅದು ನಮ್ಮದು ಸಾರ್ಥಕ ಎಂಬ ನಮ್ಮ ಮನಸ್ಸಿನ ಇಚ್ಛೆ ನೆರವೇರಲಿಕ್ಕೆ ಸಾಧ್ಯತೆ ಉಂಟು. ಶಾಲೆಗೆ ಇನ್ನಷ್ಟು ಮೂಲಭೂತ ಸೌಕರ್ಯದ ಕೊರತೆ ಉಂಟಂತ ನೀವು ಹೇಳಬೇಕಾದಂತ ಅವಶ್ಯಕತೆ ಇಲ್ಲ, ನನಗೆ ಗೊತ್ತಾಗ್ತದೆ. ನಾನು ಯಾಕೆ ಅವಸರ ಮಾಡಿದ್ದೇನೆ ಅಂತಂದ್ರೆ ಇಂಥದ್ದೇ ಶಾಲೆ 14 ಶಾಲೆಗೆ ನಾವು ಇವತ್ತು ಎಲ್ಲರೂ ಇದೇ ರೀತಿಯಲ್ಲಿ ನಮ್ಮನ್ನು ಪ್ರೀತಿಯಿಂದ ವೆಲ್ಕಮ್ ಮಾಡಲಿಕ್ಕೆ ಒಂದು ವೇಳೆ ಹೋಗಲಾಗದಿದ್ದರೆ ಆ ಮಕ್ಕಳು ಮತ್ತು ಆ ಶಾಲಾ ಶಿಕ್ಷಕರಿಗೆ ಬೇಸರ ಆಗ್ಬೋದು. ಯಾರಿಗೂ ಬೇಸರ ಆಗಬಾರದ ರೀತಿಯಲ್ಲಿ ನಾನು ಸ್ವಲ್ಪ ನಿಮ್ಮಲ್ಲಿ ಅರ್ಜೆಂಟ್ ಹೇಳಿದ್ದೇನೆ ಹೊರತು ಒಂದು ವೇಳೆ ಈ ರೀತಿಯ ಕಾರ್ಯಕ್ರಮ ಅಂದರೆ ಇವತ್ತು 4 ದಿವಸ ರಜೆ ಮಾಡಿ ಬನ್ನಿ, 4 ದಿವಸ ನಂತರ 4 ದಿವಸ 4 ಕಾರ್ಯಕ್ರಮ ಹೋಗ್ಬೋದೆಂಬ ಭಾವನೆ ನನ್ನಲ್ಲಿ. ನನಗೆ ಗೊತ್ತಿರಲಿಲ್ಲ ನಾನು ಹೋಗ್ಬೋದು ರಿಬನ್ ಕಟ್ ಮಾಡೋದು, ಉದ್ಘಾಟನೆ ಮಾಡೋದು, ನೇರ ಹೋಗುವುದೆಂಬ ಲೆಕ್ಕಾಚಾರದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಹೊರತು ದುರುದ್ದೇಶಪೂರ್ವಕವಾಗಿ ಇಲ್ಲದಿದ್ದರೆ ನಾವು ಏನೋ ಅಹಂಕಾರದ ರೀತಿಯಲ್ಲಿ ಅಲ್ಲ ಎಂದು ನಾನು ಈ ವೇದಿಕೆಯಲ್ಲಿ ಹೇಳ್ತೇನೆ. ಆದರೆ ನಿಮ್ಮ ಈ ಪ್ರೀತಿ, ನಿಮ್ಮ ಈ ರೀತಿಯ ಸೌಹಾರ್ದತೆ ಇಷ್ಟೊಂದು ನೋಡುವಾಗ ನನಗೆ ಮಾತನಾಡಿ ಕೂಡ ಏನು ಬರುವುದಿಲ್ಲ. ಇದು ನನ್ನ ಶಾಲೆ, ನನ್ನ ದೇಗುಲ. ಇವತ್ತು ಎಲ್ಲವನ್ನು ಕೊಟ್ಟಿದೆ ಈ ಶಾಲೆ ನನಗೆ, ಎಲ್ಲ ಗೌರವವನ್ನು ಕೊಟ್ಟಿದೆ. ಜಾತಿ ಮತ ಭೇದ ಆ ಪಕ್ಷ ಈ ಪಕ್ಷ ಇದು ಯಾರು ನನ್ನನ್ನು ನೋಡುವುದಿಲ್ಲ. ಎಲ್ಲಿ ಹೋದರೂ ನನ್ನನ್ನು ಅತ್ಯಂತ ಪ್ರೀತಿಯಿಂದ ನೋಡ್ತಾರೆ. ನಾನು ಒಂದು ವೇಳೆ ಈ ಎತ್ತರಕ್ಕೆ ಇರಬೇಕಾದ್ರೆ ನನ್ನೊಟ್ಟಿಗೆ ಇರುವಂತ ನನ್ನ ಮಿತ್ರರು, ನನ್ನ ಪಾರ್ಟಿಯವರು, ನನ್ನ ಎಲ್ಲ ಸಹೋದ್ಯೋಗದೊಟ್ಟಿಗೆ ಮಾಧ್ಯಮ ಮಿತ್ರರನ್ನು ನಾನು ಯಾವಾಗೂ ಮರಲಿಕ್ಕೆ ಸಾಧ್ಯ ಇಲ್ಲ. ಏನೂ ಇಲ್ಲದ ನನ್ನನ್ನು ಮಾಧ್ಯಮ ಮಿತ್ರರವರು ದಕ್ಷಿಣ ಕನ್ನಡ ಇಲ್ಲದೆ ಬೇರೆ ಬೇರೆ ಆ ರೀತಿಯ ತಂದು ನಿಲ್ಲಿಸಿದ್ದಾರೆ. ಅವರನ್ನು ಋಣವನ್ನು ಕೂಡ ನನಗೆ ತೀರಿಸಲಿಕ್ಕೆ ಸಾಧ್ಯವಿಲ್ಲ. ಏನಾದರೂ ಮಾಧ್ಯಮ ಹಣ ಅದು ನನ್ನಿಂದ ಯಾವುದನ್ನೂ ನಿರೀಕ್ಷಿಸಿಲ್ಲ. ನಾನು ಕೇವಲ ಪಂಚಾಯತ್ ಮೆಂಬರ್, ಜಿಲ್ಲಾ ಪಂಚಾಯತ್ ಮೆಂಬರ್, MLA ರಿಕ್ವೆಸ್ಟ್ ಮಾಡಿದಾಗ ಕೂಡ ನನ್ನ ಬೆನ್ನಿಗೆ ಬೆನ್ನು ನಿಂತು ಸಂತೋಷ್ ಕುಮಾರ್ ಯಾರೆಂದು ಗೊತ್ತಿಲ್ಲದ ಸಮಯದಲ್ಲಿ ಕೂಡ ಈ ರೀತಿ ಮಾಡಿದ್ದಾರೆ. ಇವಾಗ ನನಗೆಲ್ಲವೂ ಕೊಟ್ಟಿದ್ದಾರೆ ಅಂತ ಹೇಳುದು, ನಾನು ಯಾವುದೂ ಕೊಡಲಿಲ್ಲ ಅಂತ ಹೇಳಲಿಕ್ಕೆ ತಯಾರೇ ಇಲ್ಲ. ಎಲ್ಲವನ್ನೂ ಕೊಟ್ಟಿದ್ದಾರೆ ನನ್ನಂತವನಿಗೆ. ಅದು ನಿಮ್ಮೆಲ್ಲರ ಆಶೀರ್ವಾದ. ಈ ಶಾಲೆ ಒಂದು ಅತ್ಯುನ್ನತ ಸ್ಥಾನಮಾನಕ್ಕೆ ಹೋಗಬೇಕು. ಅದನ್ನು ಕಂಡಾಗ ಮಾತ್ರ ನಾವೆಲ್ಲ
ಋಣವನ್ನು ತೀರಿಸಿದ ಇದಾಗ್ತದೆ. ನನ್ನ ಮನಸ್ಸಿನೊಳಗೆ ನಾನು ಈ ಶಾಲೆಗೆ ನನ್ನ ಋಣವನ್ನು ಸಹ ತೀರಿಸಿದ ಬಾರಿ ಬಾಕಿಂಡು ಯಾನ ಕಲ್ತನ ಶಾಲೆ, ಯಾನ ಪೆಟ್ಟು ತಿಂದಿನ ಶಾಲೆ, ಯಾನ ಕುದುರೆ ತೆತ್ತಿನ ಶಾಲೆ, ಯಾನ ಪ್ರಶಸ್ತಿ ತಂದಿನ ಶಾಲೆ ನನ್ನ ಭಾವನೆ ನನ್ನಲ್ಲಿ ಇದ್ದರೂ ಕೂಡ ಇನ್ನೂ ಕೂಡ ನನ್ನ ಹೃದಯದಲ್ಲಿ ಏನೋ ಈ ಶಾಲೆಗೆ ನಾನು ಕೊಟ್ಟದ್ದು ಕಡಿಮೆ ಎಂಬ ಭಾವನೆ ನನ್ನಲ್ಲಿ ಬರ್ತದೆ. ನಮ್ಮ ರವೀಂದ್ರ ಮಾಸ್ಟರ್ ಆಗಿರ್ಬೋದು, ನನ್ನ ಸದಾನಂದ ಮಾಸ್ಟರ್ ಆಗಿರ್ಬೋದು, ನಮ್ಮ ತಿಮ್ಮಪ್ಪ ಮಾಸ್ಟರ್ ಆಗಿರ್ಬೋದು, ವೆಂಕಟರಮಣ ಭಟ್ ಆಗಿರ್ಬೋದು, ನಮ್ಮ ಈಗ ಇಲ್ಲ ಜಯರಾಮ್ ಮಾಸ್ಟರ್, ಅವರೆಲ್ಲ ಎಷ್ಟೋ ನನಗೆ ಮಾರ್ಗದರ್ಶನ ಮಾಡಿದ್ದಾರೆ. ಕಿವಿಯನ್ನು ಹಿಂಡಿ ಹೇಳಿದ್ದಾರೆ, ನೀನು ಒಂದಲ್ಲ ಒಂದು ದಿವಸ ಒಂದು ದೊಡ್ಡ ಜನ ಆಗ್ಬೇಕು ಮಾರೆ, ನೀನು ಈಗ ಮಾಡಬಾರ್ದು ಹಾಗೆ ಮಾಡಬಾರ್ದು ಅಂತ ಹೇಳಿದ್ದು ಇವಾಗ ನನ್ನ ಕಣ್ಣಿಗೆ ಕಾಣ್ತಾ ಉಂಟು. ಒಂದು 8ನೇ ತರಗತಿಯಲ್ಲಿ ನಾನು ಒಂದು ಹೇಳ್ತೇನೆ. 8ನೇ ತರಗತಿಯಲ್ಲಿ ಇಲ್ಲಿ ಸ್ಕೂಲ್ ಡೇ ದಿವಸ ಸ್ಪೋರ್ಟ್ಸ್ ಇತ್ತು, ಒಂದು 4 ದಿವಸ ಇದೆ. ಎಲ್ಲ ಅಂದರೆ ಹೈ ಜಂಪು, ಲಾಂಗ್ ಜಂಪು, ಟ್ರಿಪಲ್ ಜಂಪು, 100 ಮೀಟರ್, 200 ಮೀಟರ್, 800 ಮೀಟರ್, ಕಬಡ್ಡಿ, ವಾಲಿಬಾಲ್ ಎಲ್ಲ ತರದ ಪ್ರೈಸ್, 11 ಪ್ರೈಸ್. ಆವಾಗ ನಮ್ಮ PT ಮಾಸ್ಟರ್ ಗೋಪಾಲ ಕೃಷ್ಣ ಮಾಸ್ಟರ್ ಎಲ್ಲರೂ ಒರಿಗೆಗೆ 11 ಪ್ರೈಸ್ ಅಂತ ಕೊಡುದು, ಒಬ್ಬರಿಗೆ 11 ಪ್ರೈಸ್ ಹೇಗೆ ಕೊಡುದು. ಈ ವರ್ಷದಿಂದ ಒಬ್ಬೊಬ್ಬರಿಗೆ 3 ಅಲ್ಲದೆ ಕಂಟೆಸ್ಟ್ ಮಾಡಿದ್ದಾರೆ. ಪಾರ್ಟಿಸಿಪೇಟ್ ಮಾಡಿ 3 ಆ 8ನೇ ತರಗತಿಯಲ್ಲಿ 11 ಪ್ರೈಸ್. ಅವಾಗ ಅಲ್ಲೆಲ್ಲ ನೆನಪು ಬರ್ತಾ ಉಂಟಂತೇಳಿ ನಾವು ಅಷ್ಟು ಪ್ರೀತಿಯ ಶಾಲೆ ನನಗೆ. ನಾನು ಮಾತನಾಡಿದ್ರಲ್ಲಿ ಏನಾದರೂ ತಪ್ಪಿದ್ದರೆ ಕ್ಷಮಿಸಿ. ನಾನು ಯಾವಾಗಲೂ ನಿಮ್ಮವನೇ, ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಅದರೊಟ್ಟಿಗೆ ಇಷ್ಟೊಂದು ಗೌರವವನ್ನು ಕೊಟ್ಟಂತ, ಅದು ಕೂಡ ನಮ್ಮ ಕಂಪನಿ MD, GM, AGM ಅವರು ಬಂದಾಗ ಅವರಿಗೆಲ್ಲ ಕೊಟ್ಟಂತ ಆ ಗೌರವ, ಅದು ನಮ್ಮ ಊರಿಗೆ ಕೊಟ್ಟದ್ದು, ನಮ್ಮ ಜಿಲ್ಲೆಗೆ ಕೊಟ್ಟದಂತ ನನ್ನ ಭಾವನೆ ಬರ್ತಾ ಉಂಟು. ನಿಮಗೆ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ನಿಮಗೆಲ್ಲರಿಗೂ ನನ್ನ ಹೃದಯಾಂತರದ ಕೃತಜ್ಞತೆಯನ್ನು ಸಲ್ಲಿಸಿ ತನ್ನ ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಜೊತೆಗೆ ಸಂಸ್ಥೆಯ ಬಗ್ಗೆ ಅವರು ಮಾತಾಡುವ ಗೊತ್ತಾಗ್ತದೆ, ಅವರ ಸಂಸ್ಥೆಯ ಬಗ್ಗೆ ಇರುವಂತಹ ಪ್ರೀತಿ ಸಂತೋಷನ ಖಂಡಿತ ನಿಮ್ಮ ಮಾತುಗಳಲ್ಲಿ ನಾವೆಲ್ಲ ಆಲಿಸಿದ್ದೇವೆ. ಇನ್ನು ಈಗ ಮಾತ್ರ ನೀವೇನೋ ಕೊಡುಗೆ ಕೊಟ್ಟಿದ್ರಿ ಅಂತ ಅಲ್ಲ, ಕೊಡುಗೆ ಕೊಡದಿದ್ರು ಕೂಡ ಆ ಸಂತೋಷನ ಮನೆಗೆ ಹೋಗಿ ನಾವು ಆಮಂತ್ರಣ ಪತ್ರಿಕೆ ಕೊಟ್ಟು, ಯಾಕಂದ್ರೆ ಅವರು ಖಾಲಿ ಶೈಕ್ಷಣಿಕ ಮಾತ್ರ ಅಲ್ಲ, ಧಾರ್ಮಿಕ ಎಷ್ಟೋ ದೇವಸ್ಥಾನದ ಬ್ರಹ್ಮರಕ್ಷ ಆಗಿರ್ಬೋದು, ಜೀರ್ಣೋದ್ಧಾರ ಆಗಿರ್ಬೋದು, ಅದರ ಅಧ್ಯಕ್ಷರಾಗಿ ಸದಸ್ಯರಾಗಿ ಕೆಲಸ ಮಾಡಿದರು. ಸ್ಪೋರ್ಟ್ಸ್, ಇವತ್ತು ಭಾರತ್ ಸ್ಪೋರ್ಟ್ಸ್ ಮತ್ತು ಗೈಡ್ಸ್ ಅಲ್ಲಿ ಗುಡಿಪು ಸ್ಥಳೀಯ ಸಂಸ್ಥೆ ಅಧ್ಯಕ್ಷರಾಗಿ ಅವರು ಮಾಡಿದ ಕೆಲಸ ಇವತ್ತು ಗುಡಿಪು ಸ್ಥಳೀಯ ಸಂಸ್ಥೆಯಲ್ಲಿ ಯಾವ ಶಾಲೆಗೆ ಹೋಗಿ ಎಲ್ಲ ಮಕ್ಕಳು ಅವರ ಎದ್ದಿನಿಂದವರಿಗೆ ಗೌರವಿಸ್ತಾರೆ ಅಂತ ಹೇಳಿದ್ರೆ ಅವರು ಸ್ಕೌಟ್ ಗೈಡ್ಸ್ ಕೊಟ್ಟಂತ ಆ ಸ್ಥಳೀಯ ಸಂಸ್ಥೆ ಅಧ್ಯಕ್ಷರಾಗಿ ಮಾಡಿದ ಸೇವೆ ಕೊಟ್ಟಂತ ಗೌರವ. ಆವಾಗ ಅವರಿಗೆ ಯಾವುದೇ ಪದವಿ ಇರಲಿಲ್ಲ, ಆದ್ರೂ ಕೂಡ ಅವರನ್ನ ಸ್ಥಳೀಯ ಸಂಸ್ಥೆ ಅಧ್ಯಕ್ಷರಾಗಿ ಮಾಡಿ ಅವರಿಗೆ ಊರೇ ಅವರಿಗೆ ಒಂದು ಒಳ್ಳೆಯ ಬೆಲೆಯನ್ನು ಕೊಟ್ಟಿದೆ. ಅದು ಮಾತ್ರ ಅಲ್ಲದೆ ಕ್ರೀಡಾಕೂಟ ತಗೊಳ್ಳಿ, ಯಾವ ಕ್ರೀಡಾಕೂಟ ಒಂದು ವಾಲಿಬಾಲ್ ಆದ್ರೂ ಕೂಡ ಸಂಸ್ಥಾನ ರತನ ತಿಕ್ಕುವ ಅಂತ ಹೋಗಿ ಆ ಹುಡುಗರು ಹೋದಾಗ ಅವರು ಕಿಸೆಯಲ್ಲಿ ತೆಗೆದುಕೊಟ್ಟು ಆ ಕ್ರೀಡಾಕೂಟಕ್ಕೆ ಒಳ್ಳೆಯ ಪ್ರೋತ್ಸಾಹ ನೀಡಿದರು. ಹಾಗೆ ರಾಜಕೀಯದಲ್ಲಿ ಇದೇ ಬಿಡಿ, ಅವರು ಮಾಡಿದ ಸಾಧನೆಗಳು ಇಡೀ ನಮಗೆ ಜನತೆ ಇಡೀ ರಾಷ್ಟ್ರ ಮಟ್ಟದಲ್ಲಿ ಸಂತೋಷನ ಅಂತಲೇ ಎದುರಿಗೆ ಗೊತ್ತು ಮಾಡಿದ ರಾಜಕೀಯದಲ್ಲಿ. ಅದು ರಾಜಕೀಯ ಒಂದು ಕಡೆ ಆಗಿರಲಿ, ಧಾರ್ಮಿಕ, ಶೈಕ್ಷಣಿಕ, ಸಾಮಾಜಿಕ ಎಲ್ಲ ಕ್ಷೇತ್ರಗಳಲ್ಲಿ ಮಾಡಿದ ಸೇವೆ. ನಾವು ಇಲ್ಲಿ ತ್ರಿಶಕ್ತಿ ದೈವ ಅಂತ ಇದೆ, ಆ ದೇವರಲ್ಲಿ ಬೇಡ್ತೇವೆ ಅವರಿಗೆ ಒಳ್ಳೆಯ ಆರೋಗ್ಯ ಸಂಪತ್ತನ್ನ ನೀಡಿ ಅವರ ಸ್ಥಳವನ್ನ ಮಾರಿ ಸಮಾಜ ಸೇವೆ ಮಾಡಿಸಿಕೊಂಡು ನಮಗೆ ಗೊತ್ತಿದೆ. ಅಂತ ಒಬ್ಬ ವ್ಯಕ್ತಿ ಇವತ್ತು ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿ ನಮಗೆಲ್ಲರಿಗೂ ಶುಭವನ್ನು ಹಾರೈಸಿ ಆ ಬಾಲ್ಯದ ಜೀವನವನ್ನು ನೆನಪು ಮಾಡಿಕೊಟ್ಟಂತ ಸಂತೋಷವನ್ನು ನಿಮಗೆ ವಿದ್ಯಾಸಂಸ್ಥೆಯ ಪರವಾಗಿ ಹೃದಯಾಂತರವಾದ ಧನ್ಯವಾದಗಳು. ಈಗ ಒಂದು ಒಳ್ಳೆ ನೃತ್ಯವನ್ನು ಮಾಡಿದಂತ ಮಕ್ಕಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ಸರ್. ಆನ್ಲೈನ್ ಅಲ್ಲಿ ಅವರಿಬ್ಬರು ಕ್ಷಮ ಮತ್ತು ಕ್ಷೇಮ, ಅವರಿಬ್ಬರು ಒಂದೇ ಮತ್ತೊಬ್ಬರು ಪ್ರಜ್ಞಾ ಅಂತೇಳಿ ಆ ಮಕ್ಕಳಿಗೆ ಗುಲಾಬಿ ನೀತಿ ಗೌರವಿಸಬೇಕು. ರಾಷ್ಟ್ರ ಮಟ್ಟದಲ್ಲಿ 2 ಪ್ರಶಸ್ತಿಗಳನ್ನು ಈ ವರ್ಷ ಆನ್ಲೈನ್ ಅಲ್ಲಿ ಪಡೆದುಕೊಂಡಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನ ಶಾಸ್ತ್ರೀಯ ನೃತ್ಯದಲ್ಲಿ ಪಡೆದುಕೊಂಡಂತ ವಿದ್ಯಾರ್ಥಿನಿಯರಿಗೆ ಸಂತೋಷನ ಈ ಗುಲಾಬಿ ನೀತಿ ಗೌರವಿಸಬೇಕು ಶೀಲಾ ಮೇಡಮ್ ಅಂತೇಳಿ ವಿನಂತಿ. ಸುರೇಶ್ ಶೆಟ್ಟಿ ಸಜೀಪ ಅವರು ನಮ್ಮ ಹೆಮ್ಮೆಯ ಹಳೆ ವಿದ್ಯಾರ್ಥಿ ಅಧ್ಯಕ್ಷರು, ಜೋರ ಚಪ್ಪಾಳೊಂದಿಗೆ ಅವರಿಗೆ ಗೌರವ ಸಲ್ಲಿಸುವ, ಅವರಿಗೆ ಶಾಲೆ ಒದಗಿ ಅವರಿಗೆ 8ನೇ ಅಂಕೆ ನೀಡಿ ಗೌರವಗಳನ್ನು ಸಲ್ಲಿಸಬೇಕು ಎಂದು ವಿನಂತಿ ಮಾಡ್ತೇನೆ. ಕರುಣಪ್ಪ ಅವರು ಉಪಪ್ರಧಾನ ವ್ಯವಸ್ಥಾಪಕರು, ಅವರಿಗೂ ಅಭಿನಂದನೆಗಳು, ಧನ್ಯವಾದಗಳು. ಹಾಗೆ ತಿಮ್ಮಣ್ಣ ಅವರನ್ನು ಸಲ್ಲಿಸಬೇಕು ಅಂತ ವಿನಂತಿ ಮಾಡ್ತೇನೆ. ಮತ್ತವರು ನಮ್ಮ ಸುಜಿತ್ ರೈ ಅವರು ಸೀನಿಯರ್ ಮ್ಯಾನೇಜರ್ ಆಗಿದ್ದಾರೆ. ಈಗ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕಿದ್ದಾರೆ. ಹಿರಿಯ ಟೀಚರ್ ಅವರು, ಒಳ್ಳೆಯ ಹಾಡುಗಾರರು, ಲಕ್ಷ್ಮೀ ಟೀಚರ್. ಈ ವಿದ್ಯಾಸಂಸ್ಥೆಗಳ ಡಿಜಿಟಲ್ ಸ್ಮಾರ್ಟ್ ಕ್ಲಾಸ್ ಮತ್ತು ಸೋಲಾರ್ ವಿದ್ಯುತ್ ಘಟಕ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರಿ ಲಿಮಿಟೆಡ್ ಬೆಂಗಳೂರು ಇದರ ಅಧ್ಯಕ್ಷರು, ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಗಳು ಆಗಿರುವಂತಹ ಸನ್ಮಾನ್ಯ ಶ್ರೀ ಸಂತೋಷ್ ಕುಮಾರ್ ರೈ ಗೋಳ್ಯಾರ್ ಇವರಿಗೆ ಶಾಲಾ ಆಡಳಿತ ಮಂಡಳಿ ತ್ರಿಶಕ್ತಿ ವಿದ್ಯಾವರ್ಧಕ
ಕಾವೂರು ಹರೇಕಳ ತ್ರಿಶಕ್ತಿ ವಿದ್ಯಾವಂತಕ ಸಂಘದ ಅಧ್ಯಕ್ಷರಾದಂತಹ ಶ್ರೀ ಮುದಲೆಮಾರು ಪ್ರಹ್ಲಾದರೇ ಇವರಿಗೂ ಕೂಡ ನಾನು ನಮ್ಮ ವಿದ್ಯಾಸಂಸ್ಥೆಗಳ ಪರವಾಗಿ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಬೆಂಗಳೂರು ಇದರ ವ್ಯವಸ್ಥಾಪಕ ನಿರ್ದೇಶಕರಾಗಿರುವಂತಹ ಶ್ರೀಮತಿ ಜಿ ಶೀಲಾ ಇವರಿಗೂ ಕೂಡ ನಾವು ತ್ರಿಶಕ್ತಿ ವಿದ್ಯಾವಂತಕ ಸಂಘದ ಪರವಾಗಿ ಹಾಗೂ ಜಂಟಿ ವಿದ್ಯಾಸಂಸ್ಥೆಯ